ओमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामीति नाम्ने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಓಕೆ, ಇದು 34ವರೆಗೂ ಇದೆಯಾ? ತಿರ್ಗಾ ಮತ್ತೆ ನೀವು ಕಳ್ಸಿದ್ರ ಅನ್ಸುತ್ತೆ ನನಗೆ ಮೊನ್ನೆ, ಅದು ಕೂಡ 34 ಶ್ಲೋಕವರೆಗೂ ಇದೆ. ನಾನು ಸೆಂಡ್ ಮಾಡಿದ್ದೆಲ್ಲ ಪ್ರಭುಜಿ. ಹಾ, ಅದರಲ್ಲಿ ಅದರಲ್ಲೂ ಅಷ್ಟೇ ಇದೆ ಅನ್ಸುತ್ತೆ ಮಾತಾಜಿ, 34ವರೆಗೂ ಇದೆ ಅನ್ಸುತ್ತೆ. ಇರ್ಲಿ, ಇಲ್ಲ ಓದ್ತೀನಿ ನಾನು ಅಷ್ಟೇ ಈ ಪುಸ್ತಕದಿಂದನೇ. ಇರ್ಲಿ, ವೇದ ಬೇಸ್ ಅಲ್ಲಿ ನೋಡ್ಬೋದು. ವೇದ ಬೇಸ್ ಪ್ರಭುಜಿ ಇಂಗ್ಲಿಷ್ ಶೇರ್ ಮಾಡ್ಬೇಕಾ? ಇಂಗ್ಲಿಷ್ ಇದು ಶೇರ್ ಮಾಡ್ತೀನಿ ಮಾತಾಜಿ, ಇಂಗ್ಲಿಷ್ ಇದೆ ವೇದ ಬೇಸ್. ನಾನು ಮಾಡ್ತೇನೆ ಪ್ರಭುಜಿ, ನಾನು ಕೋಹೋಸ್ಟ್ ಮಾಡಿ. ಅಲ್ಲ, ಕನ್ನಡ ಹೇಳ್ತಾ ಇದ್ರೆ ಇಂಗ್ಲಿಷ್ ಹೇಳ್ತಾ ಇದ್ರೆ ನೀವು? ಇಂಗ್ಲಿಷ್, ಕನ್ನಡ ಇಲ್ಲ ನನ್ನ ಹತ್ರ. ಓಕೆ, ಇಂಗ್ಲಿಷ್ ಇದೆ ಮಾತಾಜಿ, ಇದೆ ವೇದ ಬೇಸ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಪ್ರಭುಜಿ. ಯಥಾ ಮಹಾಂತಿ ಭೂತಾನಿ. ಪ್ರಭುಜಿ ಶೇರ್ ಕೋಹೋಸ್ಟ್ ಮಾಡಿದ್ರೆ ಕನ್ನಡದಲ್ಲಿ ಶೇರ್ ಮಾಡ್ತೇನೆ. ಓಕೆ, ಕನ್ನಡದಲ್ಲಿ ಮಾತ್ರ ಇದ್ರೆ ಓಕೆ. 9:35. ಓಕೆ ಪ್ರಭುಜಿ, ನೋಡಿ ಮಾಡಿದ್ದೀನಿ. ಓಕೆ ಪ್ರಭುಜಿ, 1-2 ನಿಮಿಷ ಕೊಡಿ ಪ್ರಭುಜಿ.
ಓಕೆ. ಕಾಣಿಸ್ತಾ ಇದೆಯಾ ಪ್ರಭುಜಿ? ಹಾ, ಈಗ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದೆಯಾ? ಈ ರೀತಿ. ಹಾ, ಎಸ್ ಪ್ರಭುಜಿ, ಕಾಣಿಸ್ತಾ ಇದೆ. ಓಕೆ ಕಾಣಿಸ್ತಾ ಇದೆ. ಪ್ರಭುಜಿ. ನೀವು ಅದೇ ಇದನ್ನೇ ಕನ್ನಡ ವೇದಭ್ಯಾಸನ ಕನ್ನಡ ಮಾಡಿದಿರಲ್ವಾ? ವೇದಭ್ಯಾಸನ ಕನ್ನಡ ಮಾಡಿದ್ದೀನಿ ಪ್ರಭುಜಿ. ಪರವಾಗಿಲ್ವಾ ಅದು? ಸ್ವಲ್ಪ ಅವಾಗ ಅಲ್ಲಿ ಇಲ್ಲಿ ತಪ್ಪಿರುತ್ತೆ, ಬಟ್ ಪರವಾಗಿಲ್ಲ. ಓಕೆ. ಫುಲ್ ಇಂಗ್ಲಿಷ್ಗಿಂತ ಬೆಟರ್. ಓಕೆ. ಯಥಾ ಮಹಾಂತಿ ಭೂತಾನಿ ಯಥಾ ಭೂತೇಷು ಚಾವಶೇಷು ಅನು ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಓಕೆ. ಯಥಾ ಹಾಗೆಯೇ, ಮಹಾಂತಿ ಸಾರ್ವತ್ರಿಕ, ಭೂತಾನಿ ಅಂಶಗಳು, ಭೂತೇಷು ಉಚ್ಚ ಅವಚೇಷು, ಮೈನ್ಯೂಟ್ ಅಂಡ್ ಜೈಗ್ಯಾಂಟಿಕ್ ಅಂತ ಇದೆ ಇಲ್ಲಿ ಕನ್ನಡದಲ್ಲಿ, ಇಂಗ್ಲಿಷದಲ್ಲಿ ಮತ್ತು ದೈತ್ಯಾಕಾರ, ಸೂಕ್ಷ್ಮ ಮತ್ತು ಸೂಕ್ಷ್ಮ ದೈತ್ಯಾಕಾರ. ಅನು ಅನಂತರ, ಪ್ರವಿಷ್ಟಾನಿ ಪ್ರವೇಶಿಸಿದೆ, ಅಪ್ರವಿಷ್ಟಾನಿ ಪ್ರವೇಶಿಸಿಲ್ಲ, ತಥಾ ಆದ್ದರಿಂದ. ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ನನಗೆ ಕೋಹೋಸ್ಟ್ ಮಾಡ್ತೀರಾ? ಕನ್ನಡದ ಒಂದು ಸಣ್ಣದೊಂದು ಇದೆ ನನ್ನ ಹತ್ರ ಪ್ರಭುಜಿ. ಓಕೆ. ಒಂದ್ ನಿಮಿಷ, ನಾನು ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗ್ತೇನೆ ಪ್ರಭುಜಿ. ಹಾ. ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗ್ತೇನೆ. ತೇಷು ಅವುಗಳಲ್ಲಿ, ನ ಅಲ್ಲ, ತೇಷು ಅವುಗಳಲ್ಲಿ, ಅಹಂ ನಾನೇ, ಮಾತಾಡಿ ಜಾಯಿನ್ ಆಗಿದಾರಾ? ಇನ್ನ ಆಗ್ಬೇಕು. ಎನಿವೆ, ಸೊ ನಿನ್ನೆ ಲಾಸ್ಟ್ 2 ಸೆಷನ್ಸ್ ಅಲ್ಲಿ ನಾವು ಆ 2 ಶ್ಲೋಕಗಳನ್ನ, ಶ್ರುತಿ ಶ್ಲೋಕಿ ಭಾಗವತದ ಪ್ರಥಮ 2 ಶ್ಲೋಕಗಳನ್ನ ನೋಡಿದ್ವಿ. ಸೊ ಅದರಲ್ಲಿ ಮುಖ್ಯ ಅಂಶಗಳು ಯಾರಾದ್ರೂ ರಿವೈಸ್ ಮಾಡ್ತೀರಾ? ಮೊದಲನೇ ಶ್ಲೋಕ ಅಹಂ ಏವಾಸಂ ಏವಾಗ್ರೆ. ಸೊ ಅದರಲ್ಲಿ ಏನು, ಅದರಲ್ಲಿ ಮುಖ್ಯ ವಿಷಯ? ಸ್ಟಾರ್ಟ್ ಮಾಡಿ ಯಾರಾದ್ರೂ, ಮತ್ತೆ ಬೇರೆಯವ್ರು ಸೇರಿಸ್ಬೋದು. ಸೊ ಅಹಂ ಅಹಂ ಅಹಂ. ಸೊ ಭಗವಂತನ ಎಷ್ಟು ಸಲ ಹೇಳ್ತಾನೆ ಆ ಮೊದಲನೇ ಶ್ಲೋಕದಲ್ಲಿ ಅಹಂ ಅಂತ? 3 ಸಲ ಹೇಳ್ತಾನೆ. 3 ಸಲ ಹೇಳೋದು ಅಂದ್ರೆ ಅದು ಯಾವಾಗ್ಲೂ ಒಂದು ರೀತಿ ನಿರ್ಣಾಯಕವಾಗಿ ಹೇಳೋ ರೀತಿಯಲ್ಲಿ. ಭಗವಂತನು ನಾನೇ ಮೊದಲಿಗಿದ್ದದ್ದು, ಎಲ್ಲವೂ ಏನು ಇರ್ಲಿಲ್ಲ ಆ ಸಮಯದಲ್ಲಿ ನಾನಿದ್ದೆ, ಮತ್ತೆ ನಂತರ ಈ ಜಗತ್ತು ಸೃಷ್ಟಿ ಆಯ್ತು, ಆಗ್ಲೂ ಕೂಡ ನಾನೇ ಇರೋದು, ಮತ್ತೆ ಕೊನೆಯಲ್ಲಿ ಎಲ್ಲ ಈ ಜಗತ್ತು, ಈ ಭೌತಿಕ ಜಗತ್ತು ವಿನಾಶ ಆದ್ಮೇಲೆ ಕೂಡ ಇರೋವನು ನಾನೇ, ಉಳಿಯೋವನು ನಾನೇ. ನಾನೇ 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 ನಾನೇ. ಭಗವಂತನು ತನ್ನ ಉನ್ನತ ಸ್ಥಾನವನ್ನು, ತಾನೇ ಎಲ್ಲದಕ್ಕೂ ಕಾರಣ, ತಾನೇ ಎಲ್ಲವೂ ಸರ್ವಸ್ವ ಅಂತ ಅಷ್ಟು ದೃಢವಾಗಿ ಭಗವಂತನು ಹೇಳ್ತಾ ಇರೋದು. ಮತ್ತೆ ಇನ್ನೇನ್ ಪಾಯಿಂಟ್ಸ್ ನಾವು ನೋಡಿದ್ವಿ ಅಲ್ಲಿ? ಆ ನಾನು ಅಂದ್ರೆ ಏನು? ಆ ಭಗವಂತನ ಹೇಳೋದು ನಾನು. ಎರಡು ನಾನುಗಳಿದೆ, 2 ನಾನು ಇದೆ. ಒಂದು ಸೃಷ್ಟಿಗೊಂಡ ನಾನು, ಮತ್ತೆ ಒಂದು ನಾನು ಸೃಷ್ಟಿ ಮಾಡಿದವನು ನಾನು, ಮತ್ತೆ ಸೃಷ್ಟಿಗೊಂಡವರು ನಾನು. 2 ನಾನುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದರು ಅದು ವಾದಕ್ಕೆ, ಯಾಕಂದ್ರೆ ಇವರು ಮಾಯಾವಾದಿಗಳು ಆ ನಾನು ಅಂತ ತಗೊಂಡು, ಇವ್ರು ನಾನು ಹೇಳ್ತೇಳೋ ನಾನು ನಾನು ಅಂತ ಹೇಳ್ತೇನೆ. ಸೊ ಹಾಗೆ ಆ ರೀತಿಯಲ್ಲಿ ಅವರು ಈ ನಾನು ಆ ನಾನು 2 ಒಂದೇ ಅಂತ ಮಾಡ್ಲಿಕ್ಕೆ, ತೋರಿಸ್ಲಿಕ್ಕೆ, ಅದನ್ನ ನಿರೂಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ.
ಆದ್ರೆ ಪ್ರಭುಪಾದರು ಇಲ್ಲ. ಏನು ಓಕೆ, ಆ ಎರಡು ನಾನುಗಳ ವ್ಯತ್ಯಾಸ ಏನು ಮಾತಾಜಿ? ಸೊ ಒಂದ್ ಹೇಳಿದ್ರಿ, ಒಬ್ಬ ಸೃಷ್ಟಿಕರ್ತ, ಇನ್ನೊಬ್ಬ ಸೃಷ್ಟಿ ಆದವ. ಕ್ರಿಯೇಟರ್ ಕ್ರಿಯೇಟೆಡ್. ಹೌದು. ಹಾಗೆ ಬಹಳ ವ್ಯತ್ಯಾಸಗಳಿದೆ. ಸೊ ಮತ್ತೆ ಪ್ರಿಡಾಮಿನೇಟೆಡ್ ಭಗವಂತನು, ಅವನು ಪ್ರಭು, ಭಗವಂತ ವಿಭು, ಅವನು ಪ್ರಭು ಇದ್ದಾನೆ, ಬಟ್ ನಾವೆಲ್ಲ ಅಣುಗಳಾಗಿದ್ದೀವಿ, ಅವನ ಒಂದು ಭಾಗವಾಗಿದ್ದೀವಿ. ಗುಣಾತ್ಮಕವಾಗಿ ನಾವೆಲ್ಲ ಒಂದೇ ಇದ್ದೀವಿ, ಗುಣಾತ್ಮಕವಾಗಿ ಒಂದೇ ಇದ್ದೀವಿ. ಆದ್ರೆ ನಾವು ನಮ್ಮಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳ್ತಾರೆ. ನಾನು ಮತ್ತೆ ಎರಡು ನಾನುಗಳಲ್ಲಿ ವ್ಯತ್ಯಾಸಗಳು ಉಂಟು. ಸೃಷ್ಟಿಗೊಂಡ ನಾನು ಮತ್ತೆ ಸೃಷ್ಟಿಗೊಂಡ ಒಂದು ನಾನಲ್ಲಿ ಎರಡರಲ್ಲಿ ವ್ಯತ್ಯಾಸ ಉಂಟು ಅಂತ. ವ್ಯತ್ಯಾಸ. ಸೊ ಅವರು ಪದದ ಒಂದು ಪ್ರಯೋಗದಿಂದ ಅವ್ರ ತತ್ವವನ್ನು ನಿರೂಪಿಸಕ್ಕೆ ಏನೋ ರೀತಿ ನೋಡ್ತಾರೆ. ಸೊ ಇಲ್ಲ, ಸೊ ಪ್ರಭುಪಾದರು ಹಾಗೆ ತಗೊಂಡ್ರು ಕೂಡ ಆ ನಾನು ಬೇರೆ, ಕೃಷ್ಣನು ನಾನು ಅಂತ ಹೇಳಿದಾಗ ಅವನ ವ್ಯಕ್ತಿತ್ವ ಬೇರೆ, ಗುಣಾತ್ಮಕವಾಗಿ ಅವನ ವಿಭು. ನಾವು ನಾನು ಅಂತ ಹೇಳಿದಾಗ ನಮ್ ಗುಣಾತ್ಮಕವಾಗಿ ನಾವು ತುಂಬಾ ಅಣು. ಸೊ ವ್ಯತ್ಯಾಸ ಇದೆ. ಕಠೋಪನಿಷತ್ ಶ್ಲೋಕ ಅಲ್ಲೂ ಕೂಡ ಒಂದು ನಾನು ಅಂದ್ರೆ ಅದೊಬ್ಬನೇ ನಾನು, ಕೃಷ್ಣನು. ಅವನ ಸಮ, ಅವನ ಮೇಲೆ ಯಾರು ಇಲ್ಲ. ಆದ್ರೆ ನಾವೆಲ್ಲರೂ ನಾನು ಅಂದಾಗ ಅದು ಎಷ್ಟೋ ಇದೆ, ತುಂಬಾ ಹಲವು. ನಾವು ಬಹುವಚನ ನಾನು, ಬಹಳ ಇದ್ದೇನೆ, ಬಹಳ ಇದೆ. ಈ ನಾನು ಯಾವಾಗ್ಲೂ ಕೆಳಗೆ, ಒಂದು ವಾದಕ್ಕೆ ಒಂದು ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ಶಿಲ ಪ್ರಭುಪಾದರು ಇಲ್ಲ ಅಂದ್ರೆ ನಾನು ಅಂದ್ರೆ ಅದು ಕೃಷ್ಣನಿಗೆ ಅದು ಕೃಷ್ಣ ತಿಳಿಸ್ತಾ ಇರೋದು. ಆ ಕೃಷ್ಣ, ಆ ನಾನು ಯಾವಾಗ್ಲೂ ಇರೋದು ಅಂದ್ರೆ ಎಲ್ಲವೂ ಸರ್ವಸ್ವವು ಅದು ಅವನು. ಸೊ ನಾನು ಅಂತ ಹೇಳಿ ನಾನು ಪೂರ್ವದಲ್ಲಿದ್ದೆ, ಸೃಷ್ಟಿಯ ಮುಂಚೆ ಇದ್ದೆ, ಮತ್ತೆ ಕೂಡ ಆದ್ಮೇಲೆ ನಾನಿದ್ದೇನೆ, ಮತ್ತೆ ಮುಂದೇನು ಕೂಡ ನಾನಿರ್ತೇನೆ. ಅದು ನಾನು ಅಂದ್ರೆ ನಾನೇ ಸರ್ವಸ್ವನು, ನಾನೇ ಎಲ್ಲದಕ್ಕೂ ಕಾರಣ. ಸೊ ನಾವು ಬಹುವಚನ ನಾನು ಹೇಳಕ್ಕಾಗಲ್ಲ. ಸೊ ಅದು ಏಕವಚನ ನಾನು ಆದ ಪರಮಪುರುಷ ಕೃಷ್ಣನಿಗೆ ಮಾತ್ರ ಅದು ಅನ್ವಯವಾಗುತ್ತೆ. ಆ ನಾನು ಅನ್ನೋದು ಕೃಷ್ಣ, ಅಲ್ಲಿ ಅವನಿಗೊಬ್ಬನಿಗೆ ಅದು ಅನ್ವಯ ಆಗೋದು. ಮತ್ತೆ ಇನ್ನೊಂದು ಮುಖ್ಯ ಅಲ್ಲಿ ಗುರುತಿಸಬೇಕಾಗಿದ್ದು, ನಾವು ಆ ನಾನು ಅಂದ್ರೆ ಕೃಷ್ಣ ಒಬ್ಬನೇ ಇಲ್ಲ, ಕೃಷ್ಣನೊಟ್ಟಿಗೆ ಕೃಷ್ಣ ಎಲ್ಲ ಶಕ್ತಿಗಳು, ಕೃಷ್ಣ ಎಲ್ಲ ಭಕ್ತರು, ಕೃಷ್ಣನ ವೈಕುಂಠ ಲೋಕ, ಅದರ ಆಗಲೇ ಬ್ರಹ್ಮದೇವರು ದರ್ಶನ ಪಡೆದಿದ್ದಾರೆ ಅದು. ಸೊ ಅಲ್ಲಿ ಎಲ್ಲವೂ ನೋಡಿದ್ರು. ಅಲ್ಲಿ ವೈಕುಂಠ ಲೋಕದಲ್ಲಿ ಎಲ್ಲ ನಗರಗಳು, ಅಲ್ಲಿ ಜನರು, ಅಲ್ಲಿ ಇರುವ ವಿಮಾನಗಳು, ಸೊ ಎಲ್ಲವನ್ನು ನೋಡಿದ್ರು ಅಂದ್ರೆ ಸೊ ಅವೆಲ್ಲವೂ ಕೂಡ ಇದೆ, ಯಾವಾಗ್ಲೂ ಇದೆ. ಆ ನಾನು ಅದು ಯಾವಾಗ್ಲೂ ಸದಾ ಅದು ಇದ್ದೇ ಇದೆ, ಭಗವಂತನೊಟ್ಟಿಗೆ ಅವೆಲ್ಲವೂ ಇದೆ. ಭಗವಂತನ ಉದಾಹರಣೆ ಹೇಳಿದ್ದು, ಒಬ್ಬ ರಾಜನು ಒಬ್ಬ ಇದ್ದಾನೆ ಅಂದ್ರೆ ಅವನೊಬ್ಬನೇ ಇಲ್ಲ, ಅವನೊಟ್ಟಿಗೆ ಅವನ ಅರಮನೆ ಇದೆ, ಅವನ ಸೇವಕರಿದ್ದಾರೆ, ಅವನ ಪ್ರಜೆಗಳಿದ್ದಾರೆ, ಅದೆಲ್ಲವೂ ಸೇರಿದಾಗೆ. ಹಾಗೆ ಭಗವಂತನು ಅಂದ್ರೆ ಅವನು ಎಲ್ಲ ರಾಜಾದಿ ರಾಜ. ಸೊ ಅವನೊಬ್ಬನೇ ಅವನೊಬ್ಬನೇ ಇದ್ದಾನೆ ಅಂತಲ್ಲ, ಅವನೊಟ್ಟಿಗೆ ಎಲ್ಲ ನಿತ್ಯ ಜೀವಿಗಳಿದ್ದಾರೆ, ನಿತ್ಯ ಜೀವಿಗಳು, ಮುಕ್ತ ಜೀವಿಗಳು, ಅವನೊಟ್ಟಿಗೆ ಅವನ ಭಕ್ತರಿದ್ದಾರೆ. ಓಕೆ ಮಾತಾಜಿಗೆ, ಈಗ ಮಾತಾಜಿ ನೀವು ಎಂಟರ್ ಆದ್ರಾ? ಮಧುಮಯಿ ಮಾತಾಜಿ ನೀವು ಎಂಟರ್ ಆಗ್ಬೇಕಾ ಅಂತ. ಓಕೆ, ಲ್ಯಾಪ್ಟಾಪ್ ಇಂದ ಮತ್ತೆ ಇನ್ನೇನ ಪಾಯಿಂಟ್ಸ್ ಯಾರಾದ್ರೂ ಬರುತ್ತಾ ಫಸ್ಟ್ ಶ್ಲೋಕದ್ದು? ಪ್ರಭುಜಿ ನಾನು ಡೌನ್ಲೋಡ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ಲೋ ಆಗ್ತಾ ಇದೆ ಡೌನ್ಲೋಡ್, ಆದ ಕೂಡ ನಾನು ಜಾಯಿನ್ ಆಗ್ತೀನಿ. ಸೊ ಭಗವಂತನ ರೂಪ ಕೂಡ ಭಗವಂತನ ಅಸ್ತಿತ್ವ, ಅವನ ರೂಪವನ್ನ ಎಲ್ಲ ಒಂದು ಒಂದು ಇದರಿಂದ ನಮ್ಗೆ ಪ್ರಭುಪಾದರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಂದ್ರೆ ಆಧಾರದ ಮೇಲೆ ನಮ್ಗೆ ಶ್ರೀಮದ್ ಭಾಗವತ ಮತ್ತೆ ಇದ್ರಲ್ಲೆಲ್ಲ ಭಗವಂತನ ಅಸ್ತಿತ್ವ, ಅವನ ಒಂದು ಇದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಅವನ ಅಂದ್ರೆ ಅವನೇ ಸೃಷ್ಟಿಯ ಮೊದ್ಲೇ ಇದ್ದವನವನು, ಸೃಷ್ಟಿ ಮಾಡಿದವನವನು, ಸೃಷ್ಟಿಯ ನಂತರ ಇರೋನವನು ಅನ್ನೋದನ್ನ ಹಲವಾರು ಒಂದು ಸಾಕ್ಷಿಗಳಿಂದ ನಮ್ಗೆ ಭಗವದ್ ಗ್ರಂಥಗಳಿಂದ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಸುಮಾರು. ಮತ್ತೆ ಸೃಷ್ಟಿ ಆದ್ಮೇಲೂ ಕೂಡ ಭಗವಂತನು ಈ ಪ್ರಕೃತಿ ಇದನ್ನು ತನ್ನ ಭೌತಿಕ ಶಕ್ತಿಯಿಂದ ಸೃಷ್ಟಿ ಮಾಡ್ತಾನೆ. ಸೊ ಇದರಲ್ಲೂ ಕೂಡ ಅವನಿದ್ದಾನೆ ಅಂದ್ರೆ ಇದು ಅವನ ಪರಮಾತ್ಮ ಸ್ವರೂಪದಲ್ಲಿ ಇರ್ಬೋದು, ಇನ್ನೊಂದು ಅವನ ಶಕ್ತಿಗಳಾಗಿ, ಈ ಭೌತಿಕ ಶಕ್ತಿ, ಪಂಚಮಹಾಭೂತ, ಇದೆಲ್ಲವೂ ಭೌತಿಕ ಶಕ್ತಿ. ಸೊ ಇದೆಲ್ಲವೂ ಕೂಡ ಅವನದೇ ಆದ್ದರಿಂದ ಅವನಿದ್ದಾನೆ.
ತಾನೆ. ಮತ್ತೆ ಎರಡನೇ ಶ್ಲೋಕ ಏನ್ ಹೇಳಿದ್ರು ಭಗವಂತನ? ಸೊ ನನ್ನ ಬಿಟ್ಟು ಏನಾದ್ರೂ ಇದೆ ಅಸ್ತಿತ್ವ ಅಂತ ಅನ್ಸಿದ್ರೆ ಅದೆಲ್ಲವೂ ಕೂಡ ಒಂದು ನನ್ನ ಮಾಯಾಶಕ್ತಿ ಅಂತ ತಿಳ್ಕೋ ಅಂತ ಕೃಷ್ಣ ಹೇಳ್ತಾರೆ. ಪ್ರತಿಬಿಂಬದಂತೆ ಅಂತ ಹೇಳ್ತಾರೆ. ಪ್ರತಿಬಿಂಬದಂತೆ ಪ್ರತಿಬಿಂಬದಂತೆ ಯಾವ್ದಕ್ಕೊಂದು ಬೆಲೆ ಇದೆ, ಅದಕ್ಕೆ ಏನಾದ್ರೂ ಒಂದು ಅಸ್ತಿತ್ವ ಇದೆ ಅಂತ ನಮ್ಗೆ ಅನ್ಸಿದ್ರೆ ಅದು ಪ್ರತ್ಯೇಕವಾಗಿ ಅದು ಕೂಡ ಭಗವಂತನ ಭ್ರಮಾತ್ಮಕ ಶಕ್ತಿ, ಅವನ ಮಾಯಾಶಕ್ತಿ ಅಷ್ಟೇ ಅದು. ಆಚಾರ್ಯರು ಇದನ್ನು ಮೊದಲನೇ ಶ್ಲೋಕವನ್ನು ಮತ್ತೆ ಎರಡನೇ ಶ್ಲೋಕ ಎರಡು ಕೂಡ ಭಗವಂತನ ಈ ತತ್ವವನ್ನು ನಮ್ಮ ಅರಿವು ಒಂದು ಆ ರೀತಿ ಆಗೋದರಲ್ಲಿ ಇದು ಹೇಳೋದು, ಇದನ್ನ ಸಂಬಂಧ ಜ್ಞಾನ ಸಂಬಂಧ ಎರಡು ಶ್ಲೋಕಗಳು ಹಾಗೆ ಹೇಳ್ತಾರೆ. ಆಮೇಲೆ ಎರಡು ಶ್ಲೋಕಗಳ ಹಿಂದೆ ಭಗವಂತನು ಇದು ಭಾಗವತ ಚತುಶ್ಲೋಕಿ ಭಾಗದ ಮುನ್ನುಡಿ ಅಂತ ಹೇಳಿದಾಗ ಜ್ಞಾನಂ ವಿಜ್ಞಾನ ಸಹಿತಂ ಅನ್ನೋದ್ರಲ್ಲಿ ಹೇಳ್ತಾರೆ, ಇದು ಜ್ಞಾನ, ಭಗವಂತನ ಅಸ್ತಿತ್ವ ಬಗ್ಗೆ ಭಗವಂತನ ಹೇಳೋದು, ನಾನೇ ಎಲ್ಲ, ನಾನೇ ಮೊದಲಿದ್ದದ್ದು, ನಾನೇ ಈಗಿರುವಂತಹದ್ದು, ಮುಂದೆ ಕೂಡ ನಾನೇ ಇದ್ದೇನೆ ಅನ್ನೋದು, ಅದು ಭಗವಂತನ ಜ್ಞಾನವನ್ನು ತಿಳಿಸ್ತಾ ಇರೋದು ಅಂತ ಹೇಳ್ತಾರೆ. ಮತ್ತೆ ಎರಡನೇ ಶ್ಲೋಕ ಇಲ್ಲಿ ಎಲ್ಲ ಭಗವಂತನ ಹೇಳೋದು, ನನ್ನ ಬಿಟ್ಟು ಏನಾದ್ರೂ ಅಸ್ತಿತ್ವ ಇದೆ ಅಂದ್ರೆ ಅದು ನನ್ನ ಮಾಯಾಶಕ್ತಿ ಅಂತ ತಿಳ್ಕೊಂತ ಹೇಳೋದು. ಅದು ಕೂಡ ಈ ಜಗತ್ತಿನ ಈ ಪ್ರಕೃತಿಯ ಒಂದು ಇದನ್ನು ಭಗವಂತನ ಈ ಒಂದು ಮಿಥ್ಯಾ ಏನ್ ಹೇಳ್ತೀವಿ ಇದನ್ನ ಮಿಥ್ಯಾ ಪ್ರಪಂಚ ಅಂದ್ರೆ ಇದು ಫಾಲ್ಸ್ ಅಂತಲ್ಲ, ಅದು ಇದಿಲ್ಲ ಅಂತಲ್ಲ, ಆದ್ರೆ ಇದು ಅನಿತ್ಯ, ಇದು ಶಾಶ್ವತವಲ್ಲ ಅಂತ ಆ ರೀತಿಯಲ್ಲಿ ಅದರ ಒಂದು ತುಂಬಾ ವಿವರಣೆ ಕೊಟ್ಟಿದ್ದಾರೆ. ಅದು ಕೊಡ್ತಾ ಅದು ಹೇಳೋದಲ್ಲಿ ಇದು ವಿಜ್ಞಾನವನ್ನು ತಿಳಿಸೋದು, ಈ ಜಗತ್ತಿನ ಯಥಾರ್ಥ ರೂಪ ಇದು. ಈ ಜಗತ್ತೆಲ್ಲ ನಾವು ನೋಡೋದು ಕೃಷ್ಣ ಸ್ವತಂತ್ರವಾಗಿ ಕಾಣುವುದು, ನಾವು ಆ ರೀತಿಯ ಒಂದು ದರ್ಶನ, ಆ ರೀತಿಯ ಒಂದು ನಮ್ಮ ಗ್ರಹಣೆ, ಇದೆಲ್ಲವೂ ಕೂಡ ಇದು ಮಾಯೆ ಪ್ರಭಾವದಲ್ಲಿ ಈಗ ಆಗ್ತಾ ಇರೋದು. ಯಾಕಂದ್ರೆ ನಾವು ಬದ್ಧ ಜೀವಿಯಲ್ಲಿ ನಾವು ಭಗವಂತನ ಭ್ರಮಾತ್ಮಕ ಶಕ್ತಿಗೆ ಒಳಗಾಗಿದ್ದೇವೆ. ಆ ದೃಷ್ಟಿಯಲ್ಲಿ ನಮಗೆ ಇದು ಭಿನ್ನವಾಗಿ ಇದರ ಪ್ರತ್ಯೇಕ ಅಸ್ತಿತ್ವ, ಇದರ ಪ್ರತ್ಯೇಕ ಅಂತ ನಮಗೆ ಕಾಣ್ತಾ ಇದೆ ನಮಗೆ. ಸೊ ಅದ್ರ ಬಗ್ಗೆ ಬಹಳಷ್ಟು ಪ್ರಭುಪಾದರು ವಿಜ್ಞಾನಿಗಳು, ಎಷ್ಟೆಷ್ಟೋ ದಾರ್ಶನಿಕರು ಅವ್ರು ನೋಡೋದೆಲ್ಲವೂ ಕೂಡ ಈ ಭ್ರಮಾತ್ಮಕ ಶಕ್ತಿಯಿಂದ ನೋಡ್ತಾ ಇರೋದು ಅವ್ರು. ಯಾಕಂದ್ರೆ ಅವ್ರು ಕೃಷ್ಣನ ಬಿಟ್ಟು ಅವ್ರು ನೋಡ್ತಾ ಇದ್ದಾರೆ. ಆಗ ನೋಡಿದಾಗ ಅದೆಲ್ಲವೂ ಕೂಡ ಈ ಭ್ರಮಾತ್ಮಕ ಶಕ್ತಿ, ಮಾಯಾಶಕ್ತಿಯ ಒಂದು ಇದು ಅಷ್ಟೇ, ಪ್ರದರ್ಶನ ಅಷ್ಟೇ, ಬೇರೆ ಬೇರೆ ರೀತಿಯ ಪ್ರದರ್ಶನ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿ. ಸೊ ಇದನ್ನು ವಿಜ್ಞಾನ ಅಂತ ಹೇಳ್ತಾರೆ. ಈಗ ಕೋ-ಹೋಸ್ಟ್ ಮಾಡಿ ನನಗೆ ಸೊ ವಿಜ್ಞಾನ ಅಂದ್ರೆ ಅದರನ್ನ ಹೇಳೋದೊಂದು ರೀತಿ ಒಂಥರ ಸಾಕ್ಷಾತ್ಕಾರ, ಈ ಭೌತಿಕ ಜಗತ್ತಿನ ಒಂದು ಯಥಾರ್ಥ ರೂಪ ನಮಗೆ ಇದು ಸಪರೇಟ್ ಆಗಿ ಕಾಣುತ್ತೆ. ಕೃಷ್ಣನ ಕಾಣೋದಿಲ್ಲ ನಮ್ಗೆ ಇಲ್ಲಿ, ಇದನ್ನ ಕೃಷ್ಣನ ಅಲ್ಲದೆ ಬೇರೆದೇ ಎಲ್ಲ ಕಾಣುತ್ತೆ ನಮ್ಗೆ. ಆದ್ರೆ ಇದು ಭಗವಂತನ ಶಕ್ತಿಯೇ, ಭಗವಂತನ ಮಾಯಾಶಕ್ತಿ ಅಂತ ಹೇಳೋದು. ಆ ರೀತಿಯ ಒಂದು ಗ್ರಹಣೆ, ಇದು ಕೂಡ ಸಂಬಂಧಕ ಜ್ಞಾನನೇ. ಈ ಜಗತ್ತಿನ ಸ್ಥಿತಿ ಏನು ಅಂತ ಭಗವಂತನ ಹೇಳ್ತಾರೆ. ಹಾಗೆ ಇದು ಸಂಬಂಧ ಜ್ಞಾನ ಅಂತ ಹೇಳ್ತಾರೆ. ಪ್ರಭುಜಿ 35 ಮಾತಾಡಿ, 35 ಕಾಣಿಸುತ್ತಾ ಪ್ರಭುಜಿ? ಓ, ನಿಮ್ಮ ಹತ್ರ ಇದೆಯಾ? ಇಲ್ಲ ಮಾತಾಜಿ, ನಿಮ್ಮ ಹತ್ರ ಅಷ್ಟೇ ಇರೋದು ಮತ್ತೆ. ಅಷ್ಟೇನೇ ಇರೋದು ಪ್ರಭುಜಿ. ಹರೇ ಕೃಷ್ಣ. ಎಲ್ಲರ ಹತ್ರನೂ ಅಷ್ಟೇ ಇದೆ. ಅಷ್ಟೇ ಇದೆ. ಅದೇ ಕಾಪಿ ಸೆಪರೇಟ್ ಆಗಿದೆ ಎಲ್ಲರ ಭಕ್ತರ ಹತ್ರನು. ಓಕೆ ಓಕೆ, ಹರೇ ಕೃಷ್ಣ. ಸಾರಿ ಪ್ರಭುಜಿ, ತೊಂದರೆ ಇಲ್ಲ. ಶಶಿಕುಮಾರ್ ಪ್ರಭುಜಿ, ನೀವೇ ಶೇರ್ ಮಾಡಿ, ಅದೇ ನಮಗೆ ಇವತ್ತು ಅಲ್ಲಿಗೆ ಬಂದದ್ದು ಪಂಚಾಮೃತ. ನಾನು ತೆಗಿತೇನೆ ಇದನ್ನ. ಸ್ಟಾಪ್ ಶೇರಿಂಗ್. ಅವ್ರದ್ದೇ, ಶಶಿ ಪ್ರಭೆ ಅವ್ರದ್ದೇ. ಕೃಷ್ಣ. ಓ ಬ್ರಹ್ಮ, ಸಾರ್ವತ್ರಿಕ ಅಂಶಗಳು ಬ್ರಹ್ಮಾಂಡವನ್ನು ಪ್ರವೇಶಿಸುತ್ತವೆ ಮತ್ತು ಅದೇ ಸಮಯದಲ್ಲಿ ಬ್ರಹ್ಮಾಂಡವನ್ನು ಪ್ರವೇಶಿಸುವುದಿಲ್ಲ ಎಂಬುದನ್ನು ದಯವಿಟ್ಟು ತಿಳಿದುಕೊಳ್ಳಿ. ಅದೇ ರೀತಿ ನಾನು ಸೃಷ್ಟಿಸಲ್ಪಟ್ಟ ಎಲ್ಲದರಲ್ಲೂ ಅಸ್ತಿತ್ವದಲ್ಲಿದ್ದೇನೆ ಮತ್ತು ಅದೇ ಸಮಯದಲ್ಲಿ ನಾನು ಎಲ್ಲದರ ಹೊರಗಿದ್ದೇನೆ. ಸೊ ಭಾವಾರ್ಥ,
ಸೊ ಶಶಿಕುಮಾರ್ ಪ್ರಭು ಸ್ಟಾರ್ಟ್ ಮಾಡಿ, ನೀವೇ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ಭಾವಾರ್ಥ. ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಭೌತಿಕ ಸೃಷ್ಟಿಯ ಮಹಾನ್ ಅಂಶಗಳು ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಎಲ್ಲವೂ ಎಲ್ಲ ಪ್ರಕಟವಾದ ಅಸ್ತಿತ್ವಗಳ ದೇಹವನ್ನು ಪ್ರವೇಶಿಸುತ್ತವೆ. ಸಮುದ್ರಗಳು, ಪರ್ವತಗಳು, ಜಲಚರಗಳು, ಸಸ್ಯಗಳು, ಸರೀಸೃಪಗಳು, ಪಕ್ಷಿಗಳು, ಮೃಗಗಳು, ಮನುಷ್ಯರು, ದೇವತೆಗಳು ಮತ್ತು ಭೌತಿಕವಾಗಿ ಪ್ರಕಟವಾಗದ ಎಲ್ಲರೂ ಮತ್ತು ಅದೇ ಸಮಯದಲ್ಲಿ ಅಂತಹ ಅಂಶಗಳು ವಿಭಿನ್ನವಾಗಿ ನೆಲೆಗೊಂಡಿವೆ. ಪ್ರಜ್ಞೆಯ ಅಭಿವೃದ್ಧಿ ಹೊಂದಿದ ಹಂತದಲ್ಲಿ ಮಾನವನು ಶಾರೀರಿಕ ಮತ್ತು ಭೌತಿಕ ವಿಜ್ಞಾನ ಎರಡನ್ನೂ ಅಧ್ಯಯನ ಮಾಡಬಹುದು. ಆದರೆ ಅಂತಹ ವಿಜ್ಞಾನಗಳ ಮೂಲ ತತ್ವಗಳು ಭೌತಿಕ ಅಂಶಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಇನ್ನೇನೂ ಅಲ್ಲ. ಮಾನವನ ದೇಹ ಮತ್ತು ಪರ್ವತದ ದೇಹ, ಹಾಗೆಯೇ ಬ್ರಹ್ಮ ಸೇರಿದಂತೆ ದೇವತೆಗಳ ದೇಹಗಳು ಎಲ್ಲವೂ ಒಂದೇ ಪದಾರ್ಥಗಳಾಗಿವೆ, ಭೂಮಿ, ನೀರು ಇತ್ಯಾದಿ. ಮತ್ತು ಅದೇ ಸಮಯದಲ್ಲಿ ಅಂಶಗಳು ದೇಹವನ್ನು ಮೀರಿವೆ. ಮೂಲ ವಸ್ತುಗಳನ್ನು ಮೊದಲು ರಚಿಸಲಾಯಿತು ಮತ್ತು ಆದ್ದರಿಂದ ಅವು ನಂತರ ದೈಹಿಕ ನಿರ್ಮಾಣಕ್ಕೆ ಪ್ರವೇಶಿಸಿದವು. ಆದರೆ ಎರಡೂ ಸಂದರ್ಭಗಳಲ್ಲಿ ಅವು ಬ್ರಹ್ಮಾಂಡವನ್ನು ಪ್ರವೇಶಿಸಿದವು ಮತ್ತು ಪ್ರವೇಶಿಸಲಿಲ್ಲ. ಅದೇ ರೀತಿ ಪರಮಾತ್ಮನು ತನ್ನ ವಿಭಿನ್ನ ಶಕ್ತಿಗಳಿಂದ, ಅಂದರೆ ಆಂತರಿಕ ಮತ್ತು ಬಾಹ್ಯ ಪ್ರಕಟವಾದ ಬ್ರಹ್ಮಾಂಡದ ಎಲ್ಲದರಲ್ಲೂ ಇದ್ದಾನೆ ಮತ್ತು ಅದೇ ಸಮಯದಲ್ಲಿ ಅವನು ಎಲ್ಲದರ ಹೊರಗೆ ಅಂದರೆ ಭಗವಂತನ ರಾಜ್ಯದಲ್ಲಿ ವೈಕುಂಠ ಲೋಕದಲ್ಲಿ ನೆಲೆಸಿದ್ದಾನೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ 5.37 ಈ ಕೆಳಗಿನಂತೆ ಬಹಳ ಚೆನ್ನಾಗಿ ಹೇಳಲಾಗಿದೆ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭೀಸ್ ಕಾಬೀರ್ಯ ಏವ ನಿಜ ರೂಪತಯ ಕಲಾಭಿಃ ಗೋಲೋಕ ಏವ ನಿವಾಸತಿ ಅಖಿಲಾತ್ಮಭೂತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮ ಪುರುಷ ಗೋವಿಂದನನ್ನು ಆರಾಧಿಸುತ್ತೇನೆ. ಅವರು ತಮ್ಮ ಆಂತರಿಂಗ ಶಕ್ತಿಯ ಲೌಕಿಕ ಅಸ್ತಿತ್ವ, ಜ್ಞಾನ ಮತ್ತು ಆನಂದವನ್ನು ವಿಸ್ತರಿಸುವ ಮೂಲಕ ತಮ್ಮದೇ ಆದ ಮತ್ತು ವಿಸ್ತೃತ ರೂಪದಲ್ಲಿ ಆನಂದಿಸುತ್ತಾರೆ. ಅದೇ ಸಮಯದಲ್ಲಿ ಅವರು ಸೃಷ್ಟಿಯ ಪ್ರತಿಯೊಂದು ಪರಮಾಣುನ ಒಳಗೂ ಪ್ರವೇಶಿಸುತ್ತಾರೆ. ಕಂಟಿನ್ಯೂ ಮಾಡ್ಬೇಕಾ ಪ್ರಭುಜಿ? ಪ್ರಭುಜಿ, ನನ್ನ ಹತ್ರ ಇದೆ, ನಿಮಗೆ ಕಳಿಸಿದ್ದೇನೆ ಪ್ರಭುಜಿ ನಾನು. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹತ್ರ ಇದೆ, ನಿಮಗೆ ಕಳಿಸಿದ್ದೇನೆ ಪ್ರಭುಜಿ ನಾನು. ನೀವು ಶೇರ್ ಮಾಡ್ಕೋಬಹುದು. 35ನೇ ಶ್ಲೋಕದ ಇದೆ ಪ್ರಭುಜಿ. ನಿಮಗೆ ಕಳಿಸಿದ್ದೇನೆ ನಾನು ಪ್ರಭುಜಿ. ಓಕೆ, ಮತ್ತೆ ನೋಡ್ತೀನಿ. ಕಂಟಿನ್ಯೂಸ್. ಓಕೆ, ಇದೆ 35ನೇ ಶ್ಲೋಕ ಇದೆ ಪ್ರಭುಜಿ. ನಾನು ಬೈ ಮಿಸ್ಟೇಕ್ ಬೇರೆ ಹಾಕ್ಬಿಟ್ಟಿದ್ದೆ. ಮಾತಾಜಿ ಇದೆ, ಮಾತಾಜಿ ಇದೆ ಅಲ್ವಾ ಪ್ರಭುಜಿ? ಹರೇ ಕೃಷ್ಣ. ನಾ ಮಿಸ್ಟೇಕ್ ಆಯ್ತು. ನಾನು ಎರಡಿತ್ತು ಅದರಲ್ಲಿ, ಒಂದು ಹಾಕಿದ್ದು ಮೊದಲು ಹಾಕ್ಬಿಟ್ಟಿದ್ದೆ ನಾನು. ಇಲ್ಲ, ಇದೆ ಇದೆ ಇದೆ. ಬರ್ತಾ ಇದು ಈಗಿಲ್ಲ, ಯಾವುದು ಬೇರೆದಾಯ್ತು. or 73 page. ಎಸ್ ಮಾತಾಜಿ, ಬಂದಿದೆ ಈಗ. ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡಿ ಪ್ರಭುಜಿ, ಸಣ್ಣ ಅಕ್ಷರ ಇದೆ.
ಓಕೆ. ಸೊ ಇಲ್ಲಿ ಭಗವಂತನು ಉದಾಹರಣೆಯಿಂದ ಆಕ್ಚುಲಿ ಹೇಳ್ತಾ ಇರೋದು, ಭಗವಂತನು ಉದಾಹರಣೆಯಿಂದ ತಾನು ಎಲ್ಲದರಲ್ಲೂ ಒಳಗೂ ಇದ್ದೇನೆ ಹೊರಗೂ ಇದ್ದೇನೆ. ಸೊ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ಈ ಪಂಚಭೂತಗಳು. ಪಂಚಭೂತಗಳು ಅಂದ್ರೆ ಭೂಮಿ, ನೀರು, ಗಾಳಿ, ಆಕಾಶ, ಬೆಂಕಿ. ಸೊ ಈ 5 ಭೌತಿಕವಾದ ಎಲ್ಲ ವಸ್ತುಗಳು ಇದರಿಂದಲೇ ಆಗಿರೋದು. ಆದರೂ ಕೂಡ ಅದು ಪ್ರತ್ಯೇಕವಾಗಿ ಕೂಡ ಇದೆ. ಆಮೇಲೆ ಮೂಲತಃ ಸೃಷ್ಟಿಯ ಸಮಯದಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ವಸ್ತುಗಳಿತ್ತು, ಮತ್ತೆ ಈ ವಸ್ತುಗಳಿದ್ದರಿಂದ ಬ್ರಹ್ಮದೇವರು ಜೀವಿಗಳಿಗೆ ಆ ರೀತಿಯ ದೇಹವನ್ನು ಕೊಟ್ಟಿರೋದು. ಒಂದು ಜೀವಿಗಳಿಗೆ ಸಮುದ್ರಗಳಾಗೋ, ಪರ್ವತಗಳಾಗೋ, ಅಥವಾ ಮಹಾನ್ ಇಲ್ಲಿ ಹೇಳ್ತಾ ಇರೋದು ಸೂಕ್ಷ್ಮ ಮತ್ತು ಬೃಹತ್ತು, ಭೂತೇಶು ಉಚ್ಚ ಅವಚ್ಚೇಶು ಅಂದ್ರೆ ತುಂಬಾ ದೊಡ್ಡ ಗಾತ್ರದ ದೊಡ್ಡ ಜೀವಿಗಳಿದ್ದಾರೆ, ತುಂಬಾ ಚಿಕ್ಕ ಗಾತ್ರದ ಜೀವಿಗಳಿದ್ದಾರೆ. ಸೊ ಈ ಶಕ್ತಿಗಳು, ಈ ಭೌತಿಕ ಶಕ್ತಿ, ಭಗವಂತನ ಪಂಚಭೂತ ಶಕ್ತಿಗಳು ಒಳಗೂ ಇದ್ದಾರೆ, ನನ್ನ ದೇಹದಲ್ಲೂ ಇದ್ದಾರೆ, ನನ್ನ ಹೊರಗೂ ಇದ್ದಾರೆ, ನಮ್ಮೆಲ್ಲ ದೇಹಗಳಲ್ಲೂ ಇದ್ದಾರೆ, ನಮ್ಮ ಹೊರಗೂ ಇದ್ದಾರೆ. ಸೊ ಹಾಗೆ ಈ ಈ ಭೌತಿಕ ಅಂಶಗಳು ಹೇಗಿದೆಯೋ ಅದೇ ರೀತಿಯಲ್ಲಿ ಕೃಷ್ಣನ್ ಕೂಡ ಹೇಳೋದು, ನಾನು ಕೂಡ ಒಳಗೂ ಹೊರಗೆ ಇದ್ದೇನೆ ಅಂತ ಹೇಳ್ತೇನೆ. ಸೊ ಆಕ್ಚುಲಿ ಅದ ಈ ಶ್ಲೋಕದ ಇನ್ನ ವಿವರಣೆ ಏನಂದ್ರೆ, ಇದು ಜ್ಞಾನ ಅಷ್ಟೇ ಅಲ್ಲ, ಇದು ಈ ಶ್ಲೋಕದ ಇದರಲ್ಲಿ ಆತರ ದೃಷ್ಟಿ, ಆ ರೀತಿಯ ದೃಷ್ಟಿ ಎಲ್ಲವೂ ಕೂಡ ಭಗವಂತನೇ ಭಗವಂತನ ಶಕ್ತಿಯೇ ಎಲ್ಲ ವಸ್ತುಗಳಲ್ಲೂ ಕೂಡ ಇರೋದು. ಸೊ ಆ ರೀತಿಯ ಒಂದು ದೃಷ್ಟಿ ಅದು ಬರಬೇಕು ಅಂದ್ರೆ ಅದು ನಾವು ಭಕ್ತಿಯ ಪರಿಪೂರ್ಣತೆಯಲ್ಲಿ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಈ ಶ್ಲೋಕವನ್ನು ಹೇಳ್ತಾರೆ, ಇದು ಪ್ರೇಮ ಭಕ್ತಿ ಹಂತದಲ್ಲಿ ಇದು ಬರುವಂತಹ ಒಂದು ದೃಷ್ಟಿ, ಬರುವಂತಹ ಒಂದು ದರ್ಶನ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಇದನ್ನು ಈ ಶ್ಲೋಕವನ್ನು ಪ್ರಯೋಜನ, ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ ಆ ಪ್ರಯೋಜನ ಜೀವನದ ಪರಿಪೂರ್ಣತೆ ಆದಾಗ ಭಕ್ತರಲ್ಲಿ ಬೆಳೆಯೋ ಒಂದು ದೃಷ್ಟಿ, ಅವರಿಗೆ ಭಗವಂತನ ಅನುಗ್ರಹ ಆದ್ಮೇಲೆ ಅವ್ರಿಗೆ ಸಿಗೋ ಒಂದು ದೃಷ್ಟಿ, ಅಂದ್ರೆ ಎಲ್ಲವೂ ಕೂಡ ಕೃಷ್ಣನೇ ಅಂತ ಕಾಣ್ತಾರೆ. ಸೊ ಆ ರೀತಿಯಲ್ಲಿ ಈ ಶ್ಲೋಕ ಇದು ಜೀವನದ ಪರಿಪೂರ್ಣತೆ, ಕೊನೆಯ ಸಾಕ್ಷಾತ್ಕಾರ, ಅದರಲ್ಲಿ ಭಗವಂತನ ಪ್ರೇಮವನ್ನು ಲಭ್ಯವಾದಾಗ ಇದರ ಒಂದು ಸಿಗುತ್ತೆ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾರೆ, ಇದು ಭಗವಂತ ನೇರವಾಗಿ ಹೇಳ್ತಾ ಇಲ್ಲ. ಇಲ್ಲಿ ನೇರವಾಗಿ ಆಕ್ಚುಲಿ ಭಗವಂತನ ಹೇಳ್ತಾರೆ ಅಂದ್ರೆ, ನಾನು ಪ್ರವೇಶಿಸಿದ್ದೇನೆ, ನಾನು ಪ್ರವೇಶಿಸಿಲ್ಲ, ನಾನು ಎಲ್ಲದರ ಒಳಗೂ ಇದ್ದೇನೆ, ನಾನು ಎಲ್ಲದರ ಹೊರಗೂ ಇದ್ದೇನೆ. ಸೊ ಆ ರೀತಿಯಲ್ಲಿ ಇದು ಉದಾಹರಣೆ ರೀತಿಯಲ್ಲಿ ಭಗವಂತನು ಈ ಭೌತಿಕ ಇದನ್ನು ಉಪಯೋಗಿಸ್ಕೊಂಡು ಒಂಥರ ಹೇಳ್ತಾರೆ, ರಿವರ್ಸ್ ಆಗಿ ಹೇಳ್ತಾ ಇದ್ದಾನೆ ಭಗವಂತನು ಅಂತ ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ. ಉದಾಹರಣೆ ತಗೊಂಡು ಮತ್ತೆ ತನ್ನ ನಿಜವಾದ ಸ್ವರೂಪವನ್ನು, ತನ್ನ ಬಗ್ಗೆಯ ನಿಜವಾದ ಅಸ್ತಿತ್ವವನ್ನು ಭಗವಂತನ ತಿಳಿಸ್ಕೊಡೋದು ಅಂತ ಕೂಡ ಹೇಳ್ತಾರೆ. ಈ ಭಾವಾರ್ಥನ ಓದೋದು ಮುಂದುವರ್ಸೋಣ, ಮತ್ತೆ ನೋಡೋಣ. ಪ್ರಭು, ನೀವು ಇಲ್ಲಿವರೆಗೂ ಓದಿದ್ರಿ, ಮತ್ತೆ ಇನ್ಯಾರು ಕಂಟಿನ್ಯೂ ಮಾಡಿ. ಪ್ರಭುಜಿ, ನಾನು ಓದ್ಲಾ ಪ್ರಭುಜಿ? ಓದಿ ಮತ್ತೆ ಇಲ್ಲಿಂದ. ಅವನ ಸ್ವಾಂಶ ವಿಸ್ತರಣೆಯನ್ನು ಬ್ರಹ್ಮ ಸಂಹಿತೆ 5.35 ಕೂಡ ಹೆಚ್ಚು ಖಚಿತವಾಗಿ ಹೀಗೆ ವರ್ಣಿಸಲಾಗಿದೆ. ಏಕೋಪ್ಯಸೌ ರಚಯಿತಂ ಜಗದಂಡಕೋಟಿಂ ಯಚ್ಚಕ್ತಿರಸ್ತಿ ಜಗದಂಡಚಯಾಯದಂತಹ ಅಂಡಾಂತರಸ್ಥ ಪರಮಾಣುಚಯಾಂತರಸ್ಥಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಯಾರು ತನ್ನ ಸ್ವಾಂಶದ ಒಂದು ಭಾಗದಿಂದ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಬ್ರಹ್ಮಾಂಡವನ್ನು, ಪ್ರತಿಯೊಂದು ಅಣುವಿನ ಕಣವನ್ನು ಪ್ರವೇಶಿಸಿ ಆ ಮೂಲಕ ತನ್ನ ಅನಂತ ಐಹಿಕ ಶಕ್ತಿಯನ್ನು ಐಹಿಕ ಸೃಷ್ಟಿಯಲ್ಲೆಲ್ಲ ಅಪರಿಮಿತವಾಗಿ ಪ್ರಕಟಪಡಿಸುವನೋ ಆ ದೇವೋತ್ತಮ ಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಸ್ವಲ್ಪ ಮೇಲ್ ಮಾಡಿ ಪ್ರಭುಜಿ. ಪರಮ ಬ್ರಹ್ಮನ್ ಹೀಗೆ ಸರ್ವವ್ಯಾಪಿ ಎಂದು ನಿರಾಕಾರವಾದಿಗಳು ಊಹಿಸಬಹುದು ಅಥವಾ ಗ್ರಹಿಸಬಹುದು. ಆದ್ದರಿಂದ ಅವನು ವ್ಯಕ್ತಿರೂಪ ಹೊಂದಿರುವ ಸಾಧ್ಯತೆ ಇಲ್ಲ ಎಂಬ ತೀರ್ಮಾನಕ್ಕೆ ನಿರಾಕಾರವಾದಿಗಳು ಬರಬಹುದು. ಇಲ್ಲಿ ಅವನ ದಿವ್ಯ ಜ್ಞಾನದ ರಹಸ್ಯ ಅಡಗಿದೆ. ಈ ರಹಸ್ಯವೇ ದೇವೋತ್ತಮ ಪುರುಷನ ದಿವ್ಯ ಪ್ರೇಮ.
ಭಗವಂತನ ಅಂತಹ ದಿವ್ಯ ಪ್ರೇಮದಿಂದ ಸ್ಫುರಿತನಾದವನು ಯಾವುದೇ ತೊಂದರೆ ಇಲ್ಲದೆ ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ದೇವೋತ್ತಮ ಪುರುಷನನ್ನು ಕಾಣಬಹುದು. ಅಂತೆಯೇ ಅದೇ ಕಾಲದಲ್ಲಿ ತನ್ನ ದಿವ್ಯ ಅಸ್ತಿತ್ವದ ವಿಸ್ತರಣೆಗಳಾದ ತನ್ನ ಶಾಶ್ವತ ಸಹಚರರೊಂದಿಗೆ ತನ್ನ ಸ್ವಧಾಮವಾದ ಗೋಲೋಕದಲ್ಲಿ ಸತತವಾಗಿ ಲೀಲೆಗಳಲ್ಲಿ ನಿರತನಾದ ದೇವೋತ್ತಮ ಪುರುಷನನ್ನು ಕಾಣಬಹುದು. ಆದಿಯಲ್ಲಿ ಭಗವಂತನು ಹೇಳಿರುವಂತೆ ಸ ರಹಸ್ಯಂ ತದಂಗಂಚ, ಈ ದೃಷ್ಟಿಯು ಅಧ್ಯಾತ್ಮ ಜ್ಞಾನದ ನೈಜ ರಹಸ್ಯವು. ಇದು ಭಗವಂತನ ಜ್ಞಾನದ ಪರಮ ರಹಸ್ಯವಾಗಿದ್ದು ಊಹಾತ್ಮಕ ತತ್ವಜ್ಞಾನಿಗಳಿಗೆ ಬೌದ್ಧಿಕ ಕಸರತ್ತುಗಳಿಂದಲೂ ಅದನ್ನು ಕಂಡುಕೊಳ್ಳುವುದು ಅಸಾಧ್ಯ. ಬ್ರಹ್ಮದೇವರು ಬ್ರಹ್ಮ ಸಂಹಿತೆಯಲ್ಲಿ 5.38 ಹೇಳಿರುವ ಪ್ರಕ್ರಿಯೆಯ ಮೂಲಕ ರಹಸ್ಯವನ್ನು ಬಹಿರಂಗಪಡಿಸಬಹುದು. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರನ್ನು ಶುದ್ಧ ಭಕ್ತರು ಕಣ್ಣುಗಳಲ್ಲಿ ಭಗವತ್ ಪ್ರೇಮಾಂಜನ ಲೇಪಿಸಿಕೊಂಡು ತಮ್ಮ ಹೃದಯಗಳಲ್ಲಿ ಸದಾ ಕಂಡುಕೊಳ್ಳುತ್ತಾರೋ ಆ ದೇವೋತ್ತಮ ಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಈ ಮೂಲ ದೇವೋತ್ತಮ ಪುರುಷ ಗೋವಿಂದನೇ ಸಕಲ ದಿವ್ಯ ಗುಣಾಢ್ಯನಾದ ಶ್ಯಾಮಸುಂದರನು. ಆದ್ದರಿಂದ ಅವನು ಪ್ರತಿ ಅಣುವಿನಲ್ಲಿ ಇದ್ದರೂ ದೇವೋತ್ತಮ ಪರಮಪುರುಷನು ಶುಷ್ಕ ಊಹಾತ್ಮಕ ಚಿಂತಕರಿಗೆ ಗೋಚರಿಸದಿರಬಹುದು. ಆದರೂ ಶುದ್ಧ ಭಕ್ತರ ಎದುರು ರಹಸ್ಯ ಬಿಚ್ಚಿಕೊಳ್ಳುತ್ತದೆ, ಏಕೆಂದರೆ ಅವರ ಕಂಗಳು ಭಗವಂತನ ಪ್ರೇಮಾಂಜನದಿಂದ ಲೇಪಿತವಾದವು ಮತ್ತು ಈ ಭಗವತ್ ಪ್ರೇಮವನ್ನು ಭಗವಂತನ ದಿವ್ಯ ಪ್ರೇಮ ಸೇವೆಯಿಂದ ಮಾತ್ರ ಸಾಧಿಸಬಹುದು, ಬೇರಾವುದರಿಂದಲೂ ಅಲ್ಲ. ಭಕ್ತರ ದೃಷ್ಟಿಯು ಸಾಧಾರಣವಾದುದಲ್ಲ, ಅದು ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಶುದ್ಧೀಕರಣಗೊಂಡಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವಿಶ್ವ ಮಹಾಭೂತಗಳು ಒಳಗೂ ಹೊರಗೂ ಹೇಗಿವೆಯೋ ಹಾಗೆ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ವರ್ಣಿಸಿರುವಂತೆ ಅಥವಾ ಐಹಿಕ ಪ್ರಕಟಣೆಯ ಆಚೆಗೆ ಬಹುದೂರದಲ್ಲಿರುವ ವೈಕುಂಠ ಲೋಕಗಳಲ್ಲಿ ನಡೆಯುವಂತೆ ಭಗವಂತನ ನಾಮ, ರೂಪ, ಗುಣ, ಲೀಲೆ, ಪರಿವಾರ ಮೊದಲಾದವುಗಳು ವಾಸ್ತವಿಕವಾಗಿ ಭಕ್ತನ ಹೃದಯದಲ್ಲಿ ದೂರದರ್ಶನದಲ್ಲಿ ಇರುವಂತೆ ಕಾಣಿಸಿಕೊಳ್ಳುತ್ತವೆ. ಅಲ್ಪಜ್ಞಾನಿ ಮಾನವನು ದೂರದರ್ಶನದ ಮೂಲಕ ಐಹಿಕ ವಿಜ್ಞಾನದ ಬಲದಿಂದ ಬಹುದೂರದ ವಸ್ತುಗಳನ್ನು ಕಾಣಬಲ್ಲನಾದರೂ ಮೇಲೆ ಹೇಳಿರುವ ವಿಷಯವನ್ನು ಅವನು ಅರ್ಥ ಮಾಡಿಕೊಳ್ಳಲಾರನು. ವಾಸ್ತವವಾಗಿ ಆಧ್ಯಾತ್ಮಿಕವಾಗಿ ಪರಿಪಕ್ವನಾದವನು ಪರಂಧಾಮದ ದೂರದರ್ಶನವನ್ನು ತನ್ನ ಹೃದಯದಲ್ಲಿ ಸದಾ ಪ್ರತಿಬಿಂಬಿಸಿಕೊಳ್ಳಲು ಸಮರ್ಥನು. ಅದೇ ದೇವೋತ್ತಮ ಪುರುಷನ ಜ್ಞಾನದ ರಹಸ್ಯ. ಸೊ ಇಲ್ಲಿ ಹೇಳ್ತಾ ಇರೋದು ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಅಂತ ಹೇಳಿ. ಸೊ ಭಗವಂತನ ಈ ದಿವ್ಯ ಅಸ್ತಿತ್ವ ಇಲ್ಲಿ ಭಗವಂತನ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ಎಲ್ಲದರಲ್ಲೂ ಕೂಡ ಪ್ರವೇಶಿಸಿದ್ದೇನೆ ಮತ್ತೆ ಕೂಡ ಹೊರಗೂ ಕೂಡ ನಾನಿದ್ದೇನೆ. ಸೊ ಈ ಒಂದು ದೃಷ್ಟಿ, ಈ ಒಂದು ದರ್ಶನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಶುದ್ಧ ಭಕ್ತರಿಗೆ ಅವರ ಪರಿಪೂರ್ಣತೆ ಹಂತದಲ್ಲಿ ಆ ಪ್ರೇಮ ಸ್ಟೇಜ್ ಅವರು ಅಲ್ಲಿರೋದರಲ್ಲಿ ಅವ್ರಿಗೆ ಇದು ಕಾಣುತ್ತೆ. ಸೊ ಇದು ಎಲ್ಲ ರಹಸ್ಯ. ಇದು ಭಗವಂತನ ಮುನ್ನುಡಿ, ಆ ಶ್ಲೋಕ ಅಲ್ಲಿ ಹೇಳಿದ್ದು ಜ್ಞಾನಂ ವಿಜ್ಞಾನಂ ಮತ್ತೆ ರಹಸ್ಯಂ ತದಂಗಂ ಚ. ಸೊ 4 ಅಲ್ಲಿ ಹೇಳಿದ್ದು. ಸೊ ಅಲ್ಲಿ ಇದು ರಹಸ್ಯದ ಇದು ವಿವರಣೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಹೇಳ್ತಾ ಇರೋದು ಈ ರಹಸ್ಯ ಇದು ಅವ್ರಿಗೆ ಮಾತ್ರ ಯಾರು ಆ ನೆಲೆಗೆ ತಲುಪಿದ್ದಾರೆ ಶುದ್ಧ ಭಕ್ತರು, ಆ ಭಗವಂತನ ಅನುಗ್ರಹದಿಂದ ಅವರಿಗೆ ಇದು ದೃಷ್ಟಿ ಇದೆ. ಏನು ದೃಷ್ಟಿ ಅಂದ್ರೆ ಏನ್ ನೋಡಿದ್ರು ಅವ್ರಿಗೆ ಕೃಷ್ಣ ಕಾಣುತ್ತೆ, ಕೃಷ್ಣನೇ ಕಾಣ್ತಾನೆ. ಮತ್ತೆ ಕೃಷ್ಣನು ಅವ್ರಿಗೆ ಸದಾ ಕಾಣ್ತಾನೆ. ಸಂತಹ ಸದೈವ ಹೃದಯೇಶು, ಎಲ್ಲಿ ಕಾಣ್ತಾನೆ? ಹೃದಯದಲ್ಲಿ ಅಂತ ಹೇಳ್ತಾರೆ. ಸೊ ಹೃದಯದಲ್ಲಿ ಹೇಳೋದು ಅಲ್ಲಿ ಒಂದು ನಾವು ಟಿವಿ ಚಾನಲ್ ರಿಮೋಟ್ ಚಾನಲ್ ಏನಾದ್ರು ಒಂದು ಓಪನ್ ಮಾಡಿದಾಗೆ ಅಲ್ಲಿ ಹೇಳ್ತಾರೆ ಅವರ ಹೃದಯದಲ್ಲೇ ಶುದ್ಧ ಭಕ್ತನಿಗೆ ಪ್ರೇಮ ಭಕ್ತಿ ಸ್ಥಿತಿಯಲ್ಲಿ ಭಗವಂತನ ಇದು ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಭಗವಂತನ ಲೀಲೆಗಳು, ಚಟುವಟಿಕೆಗಳು ಅದು ನಿತ್ಯವಾಗಿ ನಡೀತಾ ಇದೆ ವೈಕುಂಠ ಲೋಕದಲ್ಲಿ, ಗೋಲೋಕದಲ್ಲಿ. ಸೊ ಇದು ಅವರಿಗೆ ಕಾಣುತ್ತೆ ಅಂತ ಹೇಳಿ ಇದು ಎಲ್ಲರ ರಹಸ್ಯ, ಇದು ರಹಸ್ಯ ಅಂತ ಹೇಳ್ತಾರೆ. ಸೊ ಈ ರಹಸ್ಯ
ಆ ಸ್ಥಿತಿಯಲ್ಲಿ ಆ ಭಕ್ತರಿಗೆ ಈ ಜಗತ್ತು ಕೂಡ ಇದರಲ್ಲೆಲ್ಲವೂ ಕೂಡ ಅಣುವಲ್ಲೂ ಕೂಡ ಭಗವಂತ ಪ್ರವೇಶಿಸಿದ್ದಾನೆ ಅಂತ ಕೂಡ ಕಾಣಿಸುತ್ತೆ ಅವ್ರಿಗೆ. ಸೊ ನಮಗೆ ಕಾಣ್ತಾ ಇಲ್ಲ, ನಮ್ಗೆ ಒಂದು ಈಗ ಕೇಳಿದ್ದೇವೆ ನಾವು, ಹೌದು ಭಗವಂತನು ಎಲ್ಲೆಡೆ ಇದ್ದಾನೆ, ಅವನು ಪ್ರತಿಯೊಂದು ಅಣುವಲ್ಲೂ ಪ್ರವೇಶಿಸಿದ್ದಾನೆ ಅಂತ, ಆದ್ರೆ ನಮ್ಗೆ ಇದರ ದರ್ಶನ ಇಲ್ಲ. ಸೊ ಈ ಹಂತದಲ್ಲಿ ಆ ಭಕ್ತರಿಗೆ ಇದರ ದರ್ಶನ ಇದೆ. ಸೊ ಇದು ಹೇಳ್ತಾ ಇದ್ದಾರೆ. ಹಾಗೆ ಈ ಭಗವಂತನ ಈ ಶ್ಲೋಕದಲ್ಲಿ ಹೇಳೋದು, ನಾನು ಎಲ್ಲವನ್ನು ಪ್ರವೇಶಿಸಿದ್ದೇನೆ, ಪ್ರವೇಶಿಸೂ ಇಲ್ಲ ಅಂತ ಇದರ ವಾಸ್ತವ ಗ್ರಹಿಕೆ, ಇದರ ಒಂದು ದೃಶ್ಯ, ಇದರ ಒಂದು ನೋಟ, ನಿರಂತರ ಇದರ ಒಂದು ದೃಷ್ಟಿ, ಇದು ಆ ಪ್ರೇಮ ಭಕ್ತಿ ಹಂತದಲ್ಲಿ ಸಾಧ್ಯ ಆಗುತ್ತೆ. ಅಂದ್ರೆ ಈ ಪ್ರಯೋಜನ, ನಾವು ಭಕ್ತಿ ಮಾಡ್ತಾ ಇದ್ಮೇಲೆ ಕೊನೆಗೆ ಈ ಪ್ರೇಮವನ್ನು ಗಳಿಸ್ಬೇಕು, ಕೃಷ್ಣನಿಗೆ ನಮಗೆ ಇರುವ ಆತ್ಮೀಯ ಸಂಬಂಧವನ್ನು ಬೆಳೆಸ್ಬೇಕು, ಅಲ್ಲಿ ಇದು ಈಗ ಪರಿಪೂರ್ಣ ಸ್ಥಿತಿಯಲ್ಲಿ ಇದರ ದೃಷ್ಟಿ. ಸೊ ಅದಕ್ಕೆ ಇದು ಪ್ರಯೋಜನ ಶ್ಲೋಕ ಅಂತ ಇಲ್ಲಿ ಹೇಳೋದು. ಯಾಕಂದ್ರೆ ಈ ಶ್ಲೋಕದ ಏನು ಅನುಭವ ಇದೆ ಅದು ಆ ಭಕ್ತರಿಗೆ ಆ ಸ್ಥಿತಿಯಲ್ಲಿ ಅದು ಕಾಣುತ್ತೆ, ಅದು ಗೊತ್ತಾಗುತ್ತೆ ಅವ್ರಿಗೆ. ಸೊ ದೂರದರ್ಶನ, ಸೊ ಈ ರೀತಿ ದೂರದರ್ಶನ ನಾವು ಹಲವು ಕಡೆ ಕೇಳ್ತೇವೆ. ನಮ್ಮ ಇವತ್ತಿನ ಆಧುನಿಕ ದೂರದರ್ಶನ ಅಂದ್ರೆ ಸ್ಯಾಟಲೈಟ್ ಮೂಲಕನೋ ಇನ್ನೊಂದು ರೀತಿ ಮೂಲಕನೋ ಈ ದೂರದರ್ಶನ ನಮಗೆ ಬೇರೆ ಇನ್ನೊಂದು ಸ್ಥಳದಲ್ಲಾಗೋದು, ಬೇರೆ ಇನ್ನೊಂದು ದೇಶದಲ್ಲಾಗೋದು ನಮ್ಗೆ ಕಾಣುತ್ತೆ ನಮ್ಗೆ. ಆದ್ರೆ ಇಲ್ಲಿ ಈ ದೂರದರ್ಶನ ಹೇಳ್ತಾ ಇದ್ದಾರೆ, ಈ ದೂರದರ್ಶನ ನಮ್ಮಲ್ಲೇ ಇದೆ, ನಮ್ಮ ಹೃದಯದಲ್ಲೇ ಇದೆ ಇದು. ಆದ್ರೆ ಈ ದೂರದರ್ಶನ ಇದನ್ನ ನಾವು ಆಪರೇಟ್ ಮಾಡೋಕ್ಕಾಗಲ್ಲ. ಇದನ್ನ ಭಗವಂತನು ಅವನ ಕೃಪೆ ಇದ್ರೆ ಅವನು ಇದನ್ನು ಆನ್ ಮಾಡ್ಬೋದು, ಈ ದೂರದರ್ಶನ ಆನ್ ಮಾಡ್ಬೋದು. ಮತ್ತೆ ಆ ಶುದ್ಧ ಭಕ್ತನಿಗೆ ಇದು ಕೊಟ್ಟಿದ್ದಾರೆ, ಹಾಗೆ ಕೊಟ್ಟಿರೋದ್ರಿಂದ ಅವರು ಕೂಡ ಆನ್ ಮಾಡ್ಕೊಳ್ಬೋದು ಯಾವಾಗ ಬೇಕಾದ್ರೂ. ಮತ್ತೆ ಅವರು ಈಗ ನಾವು ಇವರು ಕೂಡ ಕೇಳ್ತೇವೆ, ಯಾರು ಕೇಳ್ತೇವೆ ನಾವು ಭಗವದ್ಗೀತೆಯಲ್ಲಿ ಸಂಜಯರಿಗೂ ಆತರ ಕುರುಕ್ಷೇತ್ರ ಯುದ್ಧದಲ್ಲಿ ಆತರ ಒಂದು ದೂರದರ್ಶನ ಅವರ ಹೃದಯದಿಂದ ಅವ್ರಿಗೆ ಕಾಣ್ತಾ ಇತ್ತು, ಮಹಾಭಾರತ ಯುದ್ಧದಲ್ಲಿ ಏನಾಗೋದು. ಮತ್ತೆ ಒಂದು ರೀತಿ ಅರ್ಜುನನಿಗೂ ಕೂಡ ಕೃಷ್ಣನು ವಿಶ್ವರೂಪವನ್ನು ನೋಡುವಾಗ ಹೇಳೋದು, ನಿನಗೆ ಒಂದು ದದಾಮಿ ದಿವ್ಯ ಚಕ್ಷು, ನಿನಗೊಂದು ದಿವ್ಯ ಚಕ್ಷು, ಆ ವಿಶ್ವರೂಪವನ್ನು ನೋಡೋ ಒಂದು ಇದು ಕೊಡ್ತೇನೆ ಅಂತ ಭಗವಂತನ ಹೇಳೋದು. ಸೊ ಆಗಲೂ ಕೂಡ ಹೇಳ್ತಾರೆ, ಎಲ್ಲ ಶುದ್ಧ ಭಕ್ತರಿಗೆ ಅರ್ಜುನನ ನೆಲೆಯಲ್ಲಿ ಯಾರಿದ್ದರು ಅವರಿಗೆಲ್ಲರಿಗೂ ಕೂಡ, ಅವರು ಬೇರೆ ಬೇರೆ ಲೋಕಗಳಲ್ಲಿ ಇದ್ರು ಕೂಡ ಅವ್ರಿಗೆಲ್ಲ ಕಾಣ್ತು ಅಂತ ಕೂಡ ಹೇಳ್ತಾರೆ. ವಿಶ್ವರೂಪವನ್ನು ಕೇವಲ ಅರ್ಜುನನಿಗೆ ಮಾತ್ರ ತೋರಿಸ್ತಿಲ್ಲ, ಆದ್ರೆ ಅರ್ಜುನನ ಮೂಲಕ ಎಷ್ಟೆಷ್ಟು ಭಕ್ತರು ಆ ರೀತಿ ಇದ್ರು ಅವ್ರಿಗೆಲ್ಲವೂ ಕೂಡ ಇದು ಕಾಣ್ತು ಅಂತ ಹೇಳ್ತಾರೆ. ಸೊ ಈ ರೀತಿ ಇದೆ ಇದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು, ಇದಕ್ಕೆ ನೋಡೋದಕ್ಕೆ ಬೇರೆ ಯಾವ ಪ್ರಕ್ರಿಯೆನೂ ಸಾಧ್ಯ ಆಗೋದಿಲ್ಲ. ಬೇರೆ ಯಾವ ಪ್ರಕ್ರಿಯೆ ಅಂದ್ರೆ ಜ್ಞಾನ ಯೋಗದಿಂದ. ಒಂದು ನಿಮಿಷ, ಮತ್ತೆ ಇವತ್ತು ಈಗ ಕ್ಲಾಸ್ ನಡೀತಾ ಇದೆ. ಸೊ ಇಲ್ಲಿ ಬೇರೆ ಯಾವ ಪ್ರಕ್ರಿಯೆಯಿಂದನೋ, ಬೇರೆ ಯೋಗಾಭ್ಯಾಸದಿಂದನೋ ಅವ್ರ ಜ್ಞಾನಾರ್ಜನೆಯಿಂದನೋ ಇನ್ನೇನೆಯಿಂದನೂ ಅವರು ಪಡೆದ್ರು ಅವರು ಈ ದರ್ಶನ ಸಿಗೋದಿಲ್ಲ. ಈ ದರ್ಶನ ಸಿಗ್ಬೇಕು ಅಂದ್ರೆ ಕೃಷ್ಣನ ಸಂಪೂರ್ಣ ಶುದ್ಧೀಕರಣ ಆಗಿ ಕೃಷ್ಣ ತೃಪ್ತಿ ಮಾಡಿಸಿದ್ಮೇಲೆ ಕೃಷ್ಣನು ಈ ದೃಷ್ಟಿಯನ್ನು ಅನುಗ್ರಹಿಸ್ಬೇಕು. ಸೊ ಇದು ಕೃಷ್ಣನಿಗೆ ಇದು ಈಗ ಮುಂದೆ ಕೆಲವು ಶ್ಲೋಕಗಳಲ್ಲಿ ಇದರ ಇದೆ, ಕೃಷ್ಣನ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಬ್ರಹ್ಮದೇವರು ಹಾಗೆ ನಾವು ನೋಡಿದ್ದು, ನಾವು ತೀವ್ರ ತಪಸ್ಸೆ ಮಾಡಿದ್ರು ಭಕ್ತಿಯ ಮಾರ್ಗದಲ್ಲಿ, ಮತ್ತೆ ಇದರಿಂದ ಕೃಷ್ಣನ ಮೆಚ್ಚಿಸಿದ್ರು ಅವರು. ಹಾಗಾಗಿ ಕೃಷ್ಣನಿಂದ ಅವ್ರ ಪ್ರಸಾದವನ್ನು ಪಡೆದು, ಕೃಷ್ಣನಿಂದ ವರವನ್ನು ಪಡೆದು ಕೃಷ್ಣನನ್ನು ಈ ರೀತಿ ಅವ್ರಿಗೆ ಅವ್ರಿಗೆ ದರ್ಶನ ಆಗ್ತಾ ಇದೆ. ಅವ್ರಿಗೆ ಬ್ರಹ್ಮದೇವರಿಗೆ ಎಲ್ಲವೂ ಕೂಡ ಕೃಷ್ಣನೇ ಇದ್ದಾನೆ, ಎಲ್ಲ ಕೂಡ ಎಲ್ಲವನ್ನು ಪ್ರವೇಶಿಸಿದನು ಕೂಡ, ಮತ್ತೆ ಅವನು ಹೊರಗೂ ಕೂಡ ಇದ್ದಾನೆ. ಇನ್ನೊಂದು ರೀತಿ ಹೇಳ್ತಾರಲ್ಲ, ಮಹಾಭಾಗವತರ ದರ್ಶನ ಅಂತ ಹೇಳ್ತಾರೆ. ಅವರು ಮಹಾಭಾಗವತ ಸ್ಥಿತಿಯಲ್ಲಿ ಅವ್ರು ಕಾಣೋದು, ಅವ್ರಿಗೆ ಏನ್ ಕಾಣುತ್ತಾರೆ, ಸ್ಥಾವರ ಜಂಗಮ ದೇಕಿ ನಾದೇಕೆ ತಾರಾ ಮೂರ್ತಿ. ಅಂದ್ರೆ ಸ್ಥಾವರ ನಾವು ನೋಡ್ತೀವಿ ಜಗತ್ತಿನಲ್ಲಿ ಕೆಲವು ಸ್ಥಾವರ ಅವರು ಚಲನೆಯಲ್ಲಿಲ್ಲ, ಈ ಬೆಟ್ಟಗಳು, ಈ ಮರಗಳು, ಇದೆಲ್ಲ ನಿಂತಿರುವಂತ ವಸ್ತುಗಳು, ಇದೆಲ್ಲ. ಸೊ ಈ ಕಟ್ಟಡಗಳು ಇದೆಲ್ಲ ನಿಂತಿರೋದು ಸ್ಥಾವರ. ಜಂಗಮ ಅಂದ್ರೆ ಚಲನೆಯಲ್ಲಿರೋದು ಮನುಷ್ಯರು, ಪ್ರಾಣಿಗಳು, ಎಲ್ಲ ಎಷ್ಟೆಷ್ಟೋ ಜೀವಿಗಳು. ಸೊ ಸ್ಥಾವರ ಜಂಗಮ ಎರಡು ಇದನ್ನು ನೋಡ್ತೇವೆ, ಚಲನೆಯಲ್ಲಿರೋದು, ಚಲನೆಯಲ್ಲಿಲ್ಲದೆ ಇರೋದು. ನಾದೇಕೆ ತಾರಾಮೂರ್ತಿ. ಸೊ ಶುದ್ಧ ಭಕ್ತರಿಗೆ ಹೇಳ್ತಾರೆ, ಅವ್ರಿಗೆ ಆಕಾರ ಇದೆ, ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಚಲನೆ ಇರೋ ವಸ್ತು ಒಂಥರ ಆಕಾರ ಇದೆ, ಆದ್ರೆ ಅವ್ರಿಗೆ ಅದು ಕಾಣೋದಿಲ್ಲ ಅಂತಲ್ಲ. ಅದು ಹೇಳ್ತಾರೆ, ನಿಜವಾಗ್ಲೂ ಅವ್ರು ಆ ರೀತಿ ನೋಡೋದಿಲ್ಲ. ನಾವು ನೋಡೋ ಜಡ ದೃಷ್ಟಿ ಇಲ್ಲ ಅವ್ರಿಗೆ. ಅವ್ರೇನ್ ನೋಡ್ತಾರೆ, ಸರ್ವತ್ರ ದೇಕೆ ಇಷ್ಟ ದೇವ ಸ್ಫೂರ್ತಿ. ಆದ್ರೆ ಅವ್ರಿಗೆ ಎಲ್ಲದರಲ್ಲೂ ಕಾಣೋದೇನಂದ್ರೆ ಕೃಷ್ಣನಿದ್ದಾನೆ ಅಂತ ಕಾಣ್ತಾರೆ. ಈ ಶ್ಲೋಕದ ಇದು ಹೇಳೋದು.
ಈ ಶ್ಲೋಕದಲ್ಲಿ ಏನ್ ಹೇಳಿದ್ದು, ಎಲ್ಲವೂ ಕೂಡ ಕೃಷ್ಣ ಪ್ರವೇಶಿಸಿದ್ದಾನೆ, ಎಲ್ಲವೂ ಕೃಷ್ಣನೇ. ಕೃಷ್ಣನು ಅವನ ಪರಮಾತ್ಮ ರೂಪದಲ್ಲೋ ಅಣುವಲ್ಲಿ, ಇಲ್ಲ ಅಂದ್ರೆ ಅವನು ಪ್ರತ್ಯೇಕವಾಗಿ ಅವನು ವೈಕುಂಠದ ದರ್ಶನ, ದೂರದರ್ಶನ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಅವ್ರಿಗೆ ಕಾಣೋದು ಶುದ್ಧ ಭಕ್ತರಿಗೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಆ ಸ್ಥಿತಿಯಲ್ಲಿ, ಯಾವುದು ಅವರು ಭಕ್ತಿಯಲ್ಲಿ ಪರಿಪೂರ್ಣತೆ ಪಡೆದು ಭಗವಂತನ ಕೃಪೆಯನ್ನು ಪಡೆದ ಮೇಲೆ ಅವ್ರಿಗೆ ಸಾಧ್ಯವಾಗುವ ಸ್ಥಿತಿ. ಸೊ ಹಾಗಾಗಿ ಇದು ಈ ಶ್ಲೋಕ ವಿವರಣೆ, ಇದು ಪ್ರಯೋಜನದ ಇದು ಲಕ್ಷಣಗಳು ಹೇಳ್ತಾ ಇದ್ದಾರೆ ಅಂತ ಮತ್ತೆ ಇದರ ವಿವರಣೆ ಹೇಳ್ತಾರೆ. ಇನ್ನೊಬ್ರು ಯಾರಾದ್ರೂ ಹೋದ್ರಿ ಇನ್ನ ಮುಂದೆ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನು ಪ್ರತಿಯೊಬ್ಬನಿಗೂ ಐಹಿಕ ಬಂಧನದಿಂದ ಮುಕ್ತಿ ನೀಡಬಲ್ಲನು. ಆದರೆ ನಾರದರು ದೃಢೀಕರಿಸಿರುವಂತೆ ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮನ ಭಕ್ತಿಯೋಗಂ. ಭಗವತ್ ಪ್ರೇಮದ ವಿಶೇಷ ಅಧಿಕಾರವನ್ನು ನೀಡುವುದು ಅಪರೂಪ. ಭಗವಂತನ ಈ ದಿವ್ಯ ಪ್ರೇಮ ಸೇವೆಯು ಎಷ್ಟು ಅದ್ಭುತವೆಂದರೆ ಆ ಕಾರ್ಯಾಚರಣೆಯು ಯೋಗ್ಯ ಭಕ್ತನನ್ನು ಪರತರದ ಸಂಪರ್ಕದಿಂದ ವಿಚಲಿತನಾಗದೆ ಸದಾ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗಿಸಿರುತ್ತದೆ. ಹೀಗೆ ಭಕ್ತನ ಹೃದಯದಲ್ಲಿ ಬೆಳೆದಿರುವ ಭಗವತ್ ಪ್ರೇಮವು ಒಂದು ನಿಗೂಢ ರಹಸ್ಯ. ಬ್ರಹ್ಮನು ಸದಾ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿರುವುದರಿಂದ ಅವನ ಇಚ್ಛೆಗಳು ಎಂದಿಗೂ ಕೈಗೂಡದೆ ಇರುವುದಿಲ್ಲ ಎಂದು ಬ್ರಹ್ಮನು ಈ ಮೊದಲು ನಾರದರಿಗೆ ತಿಳಿಸಿದ್ದನು. ಅಥವಾ ಭಗವಂತನ ದಿವ್ಯ ಸೇವೆಯನ್ನುಳಿದು ಬ್ರಹ್ಮನ ಹೃದಯದಲ್ಲಿ ಬೇರಾವ ಆಕಾಂಕ್ಷೆಗಳೂ ಇಲ್ಲ. ಅದೇ ಭಕ್ತಿಯೋಗದ ಪ್ರಕ್ರಿಯೆಯ ಸೊಗಸು ಮತ್ತು ರಹಸ್ಯ. ಅವನು ಅಚ್ಯುತ, ಆದ್ದರಿಂದಲೇ ಭಗವಂತನ ಇಚ್ಛೆಗಳು ಅಮೋಘವಾದವು. ಅಂತೆಯೇ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುವ ಭಕ್ತರ ಇಚ್ಛೆಗಳು ಅಚ್ಯುತ. ಆದರೆ ಇದು ಕಷ್ಟಸಾಧ್ಯವಾದುದು. ಹೇಗೆ ನಿಕಷದ ಶಕ್ತಿಯನ್ನು ಅರಿಯುವುದು ಬಲು ಕಷ್ಟವೋ, ಹಾಗೆಯೇ ಭಕ್ತಿ ಸೇವೆಯ ನಿಗೂಢವನ್ನು ಅರಿಯುವುದು ಸಾಮಾನ್ಯನಿಗೆ ಕಷ್ಟಕರ. ನಿಕಷವು ಎಷ್ಟು ಅಪರೂಪವೋ ಹಾಗೆ ಶುದ್ಧ ಭಕ್ತನನ್ನು ಕಾಣುವುದು ಅಪರೂಪ. ಲಕ್ಷಾಂತರ ಮುಕ್ತಾತ್ಮರಲ್ಲೂ ಶುದ್ಧ ಭಕ್ತನನ್ನು ಕಾಣುವುದು ಅಪರೂಪ. ಕೋಟಿಷ್ವಪಿ ಮಹಾಮುನೆ. ಜ್ಞಾನ ಸಂಪಾದನೆಯ ಪ್ರಕ್ರಿಯೆಯಲ್ಲಿ ಸಾಧಿಸುವ ಎಲ್ಲ ಬಗೆಯ ಪರಿಪೂರ್ಣತೆಗಳಲ್ಲಿ ಭಕ್ತಿ ಸೇವೆಯ ಪರಿಪೂರ್ಣತೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅದು ಅತ್ಯಂತ ನಿಗೂಢವಾದದ್ದು ಹೌದು. ಯೋಗ ಸಾಧನೆಯ ಪ್ರಕ್ರಿಯೆಯಿಂದ ದೊರೆಯುವ ಅಷ್ಟಾಂಗ ಯೋಗ ಸಿದ್ಧಿಗಳಿಗಿಂತ ಅದು ಹೆಚ್ಚು ನಿಗೂಢವಾದುದು. ಆದ್ದರಿಂದಲೇ ಭಗವಂತನು ಭಗವದ್ಗೀತೆಯಲ್ಲಿ 18.64ರಲ್ಲಿ ಅರ್ಜುನನಿಗೆ ಈ ಭಕ್ತಿಯೋಗದ ಬಗ್ಗೆ ಬೋಧಿಸಿದನು. ಸರ್ವಗುಹ್ಯತಮಂ ಭೂಯಃ ಶೃಣುಮೇ ಪರಮಂ ವಚಃ. ಭಗವದ್ಗೀತೆಯ ಉಪದೇಶಗಳಲ್ಲಿನ ಅತ್ಯಂತ ರಹಸ್ಯ ಭಾಗದ ಬಗ್ಗೆ ಮತ್ತೊಮ್ಮೆ ನನ್ನಿಂದ ಶ್ರವಣ ಮಾಡು. ಅದನ್ನೇ ಬ್ರಹ್ಮದೇವರು ಕೆಳಗಿನ ಮಾತುಗಳಲ್ಲಿ ನಾರದರಿಗೆ ಖಚಿತಪಡಿಸಿದರು. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತಿರ್ನಾಂ ತ್ವಮೇ ತದ್ ವಿಪುಲೀಕುರು. ಬ್ರಹ್ಮದೇವರು ನಾರದರಿಗೆ ಹೇಳಿದರು, ಭಾಗವತದ ಬಗ್ಗೆ ನಾನು ನಿನಗೆ ಏನೆಲ್ಲ ಹೇಳಿದೆನೋ ಅದೆಲ್ಲವನ್ನು ದೇವೋತ್ತಮ ಪರಮಪುರುಷನು ನನಗೆ ವಿವರಿಸಿದನು. ಇದೆಲ್ಲವನ್ನು ನೀನು ಜನಗಳಿಗೆ ಸೊಗಸಾಗಿ ವಿವರಿಸಿ ಹೇಳು. ಆಗ ಜನರು ಭಗವಂತನ ದಿವ್ಯ ಪ್ರೇಮ ಸೇವೆಯ ಮೂಲಕ ಭಕ್ತಿಯೋಗದ ನಿಗೂಢವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಹೀಗೆಂದು ನಾನು ನಿನಗೆ ಸಲಹೆ ಮಾಡುತ್ತಿದ್ದೇನೆ. ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಸ್ವತಃ ಭಗವಂತನೇ ಬ್ರಹ್ಮನಿಗೆ ಬಹಿರಂಗಪಡಿಸಿದನೆಂಬುದನ್ನು ಇಲ್ಲಿ ಗಮನಿಸಬೇಕು. ಅದೇ ನಿಗೂಢ ರಹಸ್ಯವನ್ನು ಬ್ರಹ್ಮನು ನಾರದರಿಗೆ, ನಾರದರು ವ್ಯಾಸರಿಗೆ, ವ್ಯಾಸರು ಶುಕಮುನಿಗಳಿಗೆ ವಿವರಿಸಿ ಹೇಳಿದರು. ಮತ್ತು ಅದೇ ಜ್ಞಾನವು ಅಪ್ಪಟ ಗುರು ಶಿಷ್ಯ ಪರಂಪರೆಯ ಮುಖೇನ ಹರಿದು ಬರುತ್ತಿದೆ. ಯಾರಾದರೂ ಈ ದಿವ್ಯ ಪರಂಪರೆಯ ಮೂಲಕ ಜ್ಞಾನ ಪಡೆಯುವಷ್ಟು ಅದೃಷ್ಟಶಾಲಿಯಾಗಿದ್ದಲ್ಲಿ ಅವರು ಖಂಡಿತವಾಗಿ ಭಗವಂತನ ಹಾಗೂ ಭಗವಂತನ ಶಬ್ದಾವತಾರವಾದ ಶ್ರೀಮದ್ ಭಾಗವತದ ನಿಗೂಢ ರಹಸ್ಯವನ್ನು ಅರಿತುಕೊಳ್ಳುವ ಅವಕಾಶ ಹೊಂದಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಿಕಷ ಅಂದ್ರೆ ಟಚ್ ಸ್ಟೋನ್ ಅಂತ ಹೇಳ್ತಾರೆ. ನಿಕಷ ಅದೇನ್ ಮುಟ್ಟಿದ್ರು ಅದು ಚಿನ್ನ ಆಗುತ್ತೆ. ಆ ರೀತಿಯ ಒಂದು ಈಗ ಈ ಜಗತ್ತಿನಲ್ಲಿ ನಮ್ಗೆ ಇಲ್ಲ ಆ ರೀತಿಯ ಒಂದು ಟಚ್ ಸ್ಟೋನ್, ಆದ್ರೆ ಆ ತರದಿದೆ ಅಂತ ಹೇಳಿ. ಚಿಂತಾಮಣಿ ಎಷ್ಟೋ ಇದೆ ಹೇಳ್ತಾರೆ. ಏನ್ ಹೇಳ್ತಾರೆ, 70 ಎಷ್ಟೋ ದೇವತೆಗಳಿದ್ದಾರೆ
ದೇವತೆಗಳೇ ಅವರ ಭಕ್ತರೇ. ಅದೇ ರೀತಿಯಲ್ಲಿ ಎಷ್ಟೋ ಋಷಿಮುನಿಗಳಿದ್ದಾರೆ, ಅವರು ಕೂಡ ಎಷ್ಟೋ ಕೋಟಿ ಕೋಟಿ ಅವರ ಸಂಖ್ಯೆ. ಆದ್ರೆ ಹೇಳ್ತಾರೆ ಅದರಲ್ಲೆಲ್ಲ ಒಬ್ಬ ಶುದ್ಧ ಭಕ್ತನು ಕಾಣೋದು ತುಂಬಾ ತುಂಬಾ ಕಡಿಮೆ. ಕೋಟೀಶೋಪಿ ಮಹಾಮುನಿ. ಒಂದು ರೀತಿ ಹೌದು, ಇದು ತುಂಬಾ ಕಷ್ಟ ಇದು. ಸೊ ಬ್ರಹ್ಮದೇವರೇ ಇಲ್ಲಿ ನೋಡಿದಾಗೆ ಇಲ್ಲಿ ಇದನ್ನ ಅವ್ರಿಗೆ ಅಷ್ಟು ಸುಲಭವಾಗಿ ಅವ್ರಿಗೆ ಸಿಗ್ಲಿಲ್ಲ. ಇದು ಅವ್ರು ಎಷ್ಟು ಶ್ರಮ ಪಡಬೇಕಿತ್ತು ಅವರು. ಗೀತೆಯಲ್ಲೂ ಕೃಷ್ಣ ಹೇಳ್ತಾರೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತಿ ಸಿದ್ಧೇ ಯಥಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಒಪ್ಕೊಳ್ತಾನೆ, ಹೌದು ಈ ಪರಿಪೂರ್ಣತೆಯ ಹಂತದಲ್ಲಿ ತೆಗೆದುಕೊಳ್ಳುವವರೇ ಪ್ರಯತ್ನ ಪಡುವವರೇ ಕಡಿಮೆ. ಅದರಲ್ಲಿ ಸಿದ್ಧರು ಅಂದ್ರೆ ಈ ದೇಹದ ಭಾವನೆಯಿಂದ ಹೊರಗೆ ಬಂದು ನಾವು ಪ್ರಜ್ಞೆ ಆತ್ಮ ಅಂತ ಅರ್ಥ ಮಾಡ್ಕೊಂಡು ಸಾಕ್ಷಾತ್ಕರಿಸುವ ಕಡಿಮೆ. ಅದರಲ್ಲೂ ಕೆಲವರು ನನ್ನನ್ನು ಅರ್ಥ ಮಾಡ್ತಾರೆ. ಸೊ ಇದು ಸಾಮಾನ್ಯವಾಗಿ ತುಂಬಾ ಕಷ್ಟನೇ ಇದು. ಆದರೂ ಗುರುಶಿಷ್ಯ ಪರಂಪರೆ, ಪೂರ್ವ ಆಚಾರ್ಯರ ಕೃಪೆಯಿಂದ, ಆಮೇಲೆ ಈಗ ಸದ್ಯಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಕೃಪೆಯಿಂದ ಇದು ಸುಲಭ. ಒಂದು ರೀತಿ ಸುಲಭ ಅಂದ್ರೆ ಶ್ರೀಲ ಪ್ರಭುಪಾದರು ಕೇಳ್ತಾರೆ, ಭಕ್ತರು ಕೇಳಿದಾಗ ಪ್ರಭುಪಾದರು ಹೇಳ್ತಾರೆ, ನನಗೆ ವೈಕುಂಠದ ಬ್ಯಾಕ್ ಡೋರ್ ಚಾವಿ ಇದೆ, ಹಿಂದೆ ಬಾಗಿಲು. ನಮ್ಮ ಮನೆ ನಮಗೆ ಸಾಮಾನ್ಯವಾಗಿ ಮುಂದೆ ಬಾಗಿಲಿರುತ್ತೆ, ಮತ್ತೆ ಹಿಂದೆ ಬಾಗಿಲಿರ್ಬೋದು. ಸೊ ಮುಂದೆ ಬಾಗಿಲು ಅಂದ್ರೆ ನಾವು ತುಂಬಾ ಅದಕ್ಕೆ ಎಲ್ಲರೂ ಕಾಣುತ್ತದು. ಎಲ್ಲ ಮನೆಯಲ್ಲಿ ಅಂದ್ರೆ ಮುಂದೆ ದೊಡ್ಡ ಗೇಟ್ ಇರುತ್ತೆ, ಬಾಗಿಲಿರುತ್ತೆ. ಸಾಮಾನ್ಯವಾಗಿ ಅದೇ ಪ್ರವೇಶ ದ್ವಾರ. ಅದು ಆ ಪ್ರವೇಶ ದ್ವಾರಕ್ಕೆ ತುಂಬಾ ಬಂದೋಬಸ್ತ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಇರ್ಬೋದು ಪರ್ಟಿಕ್ಯುಲರ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಅವ್ರದ್ದು ಬಹಳ ದ್ವಾರಗಳಿರ್ತವೆ. ಮತ್ತೆ ಅವ್ರದಲ್ಲಿ ಒಂದು ನಿಗೂಢ ದ್ವಾರ ಕೂಡ ಇರ್ಬೋದು ಅವ್ರ ಮನೆಗೆ ಪ್ರವೇಶಿಸೋದಿಕ್ಕೆ. ಸೊ ಆಚಾರ್ಯರಿಗೆ ಪ್ರಭುಪಾದರು ಕೇಳಿದಾಗ ಅವ್ರು ಹೇಳ್ತಾರೆ, ಹೌದು ಇದು ಕರೆಕ್ಟ್, ಇದು ಬಹಳ ಬಹಳ ಕಷ್ಟ. ಆದ್ರೆ ನನ್ನ ಹತ್ರ ಒಂದು ಹಿಂದೆ ಒಂದು ಗುಪ್ತ ದ್ವಾರದ ಒಂದು ಚಾವಿ ಇದೆ. ಆಕ್ಚುಲಿ ನಮ್ಮ ಪ್ರಕ್ರಿಯೆಯಲ್ಲಿ ನಾವು ಈ ಆಚಾರ್ಯರು, ಪೂರ್ವ ಆಚಾರ್ಯರು, ಶುದ್ಧ ಭಕ್ತರು, ಚೈತನ್ಯ ಮಹಾಪ್ರಭು ಪ್ರತಿನಿಧಿಸ್ತಾ ಇರೋ ಈ ಆಚಾರ್ಯರು ಅವರ ಕೃಪೆಯಿಂದ ನಮಗೆ ಇದೊಂದು ಲಭ್ಯವಿದೆ ಅಷ್ಟೇ. ಕಲಿಯುಗದಲ್ಲಿ ಆಕ್ಚುಲಿ ನಮ್ಗೆ ಇದರ ಮೇಲೆ ನಂಬಿಕೆ ಬರೋದು ಕೂಡ ಇದು ಭಗವಂತನ ಕೃಪೆನೆ. ಇಲ್ಲಾಂದ್ರೆ ನಮ್ಗೆ ಇದನ್ನೇ ನೋಡ್ತಾ ಇದ್ದೀವ ನಾವು, ನಮ್ಗೇನಾದ್ರು ಈ ತರ ವೈಕುಂಠ ಲೋಕಗಳು ನಮ್ಗೆ ಕಾಣ್ತಾವ, ನಮ್ಗೆ ಇಲ್ಲ ಗೋಲೋಕ ಏನೋ ಕಾಣ್ತಾ ಇದೆ ನಮ್ಗೆ. ಸೊ ಭಗವಂತನ ಈ ದಿವ್ಯ ಲೀಲೆಗಳು ನಮ್ಗೆ ಕಾಣ್ತಾ ಇಲ್ಲ, ಏನೂ ಇಲ್ಲ. ಆದ್ರೆ ನಾವು ಈ ಪ್ರಕ್ರಿಯೆ, ಶ್ರೀ ಚೈತನ್ಯ ಅವರು ಕೊಟ್ಟಿರೋ ಪ್ರಕ್ರಿಯೆ ಹರೇ ಕೃಷ್ಣ ಮಹಾಮಂತ್ರ, ಇದನ್ನು ನಾವು ದೋಷವಿಲ್ಲದೆ, ನಾವೊಂದು ಅಪರಾಧಗಳಿಲ್ಲದೆ ನಾವು ಜಪಿಸಿದರೆ ನಮಗೆ ಇದರ ಒಂದು ನಂಬಿಕೆ ಮೊದಲಿಗೆ, ಮತ್ತೆ ನಮಗೆ ಇದರ ಒಂದು ಸಾಕ್ಷಾತ್ಕಾರ ಕೂಡ ಹಾಗೂ ಒಂದು ಭಾಗ್ಯ ನಮಗೆ ಕಲ್ಪಿಸಿಕೊಳ್ತಾ ಇದೆ. ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ನಮೋ ಮಹಾವಧಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷಯ ನಮ. ಸೊ ಇಲ್ಲ ಅಂದ್ರೆ ಈ ಹಂತದಲ್ಲಿ ಇಲ್ಲಿ ವಿವರಿಸೋ ರೀತಿಯಲ್ಲಿ ಇದೆಲ್ಲ ಒಂದು ರೀತಿ ಅಸಾಧ್ಯ ಅಂತಾನೆ ಹೇಳ್ಬೇಕು. ಕೃಷ್ಣ ಗೀತೆಯಲ್ಲಿ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಕೃಷ್ಣ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಸೊ ಇದೆಲ್ಲವೂ ಇದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್. ಸೊ ಭಗವಂತನ ಹೇಳಿರೋದು ಇದು ನಿಜವಾದ ಮಾತುಗಳು. ಇದು ಆದರೂ ಕೂಡ ಭಗವಂತನ ಕೃಪೆಯಿಂದಾನೆ, ಭಗವಂತನ ಇದರಿಂದಾನೆ ಬೇರೆ ಸುಲಭವಾದ ಇದು ಕೂಡ ಇದೆ. ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಬರೋ ಮುಂದೆ ಶ್ಲೋಕದಲ್ಲಿ ಕೂಡ ಕೃಷ್ಣ, ಈ ಶ್ಲೋಕದಲ್ಲಿ ಕೃಷ್ಣನು ಪರಿಪೂರ್ಣತೆ ಹಂತವನ್ನು ವಿವರಿಸ್ತಾ ಇದ್ದಾರೆ. ತನ್ನ ಪ್ರೇಮವನ್ನು ಯಾರು ಶುದ್ಧ ಭಕ್ತರು ಪಡೆದಿದ್ದಾರೆ ಅವರ ದೃಶ್ಯನ ವಿವರಿಸಿದ್ದಾರೆ. ಇದರ ನಂತರ ನೆಕ್ಸ್ಟ್ ಮರು ಶ್ಲೋಕದಲ್ಲಿ ಭಗವಂತನು ಇದಕ್ಕೆ ಪ್ರಯತ್ನ ಮಾಡಬೇಕಾದ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 4ನೇ ಶ್ಲೋಕ, ಈ 36ನೇ ಶ್ಲೋಕದಲ್ಲಿ. ಸೊ ಅದು ಹೇಳ್ತಾರೆ, ಅದು ಅಭಿಧೇಯ ಸಂಬಂಧ. ಮೊದಲ 2 ಶ್ಲೋಕಗಳು, ಈಗಿನ ಮೊದಲ ಶ್ಲೋಕ, ಈ ಶ್ಲೋಕ ಕೃಷ್ಣ ಅಭಿಧೇಯ ಹೇಳಿಲ್ಲ, ಕೃಷ್ಣನು ಕೊನೆ ಪರಿಪೂರ್ಣತೆಯನ್ನು ವಿವರಿಸ್ತಾ ಇದ್ದಾರೆ. ಈ ಪರಿಪೂರ್ಣ ಹಂತದಲ್ಲಿ ಏನು ದಿವ್ಯ ದೃಷ್ಟಿ ಹೊಂದುತ್ತಾರೆ, ಅವ್ರಿಗೆ ಆ ರೀತಿಯ ದೂರದರ್ಶನ ಅವರ ಹೃದಯದಲ್ಲಿರುತ್ತೆ. ಅವರಿಗೆ ಎಲ್ಲವೂ ಕೂಡ ಕೃಷ್ಣನು ಎಲ್ಲ ಕಡೆ ಇದ್ದಾನೆ. ನಮಗೆ ಕೃಷ್ಣನ್ ಕಾಣೋದೇ ಇಲ್ಲ, ಬದ್ಧ ಜೀವಿಗಳಾಗಿ ನಾವು ಕೃಷ್ಣನೇ ಕಾಣೋದಿಲ್ಲ. ನಮ್ಗೆ ಕೃಷ್ಣನ್ ಬಿಟ್ಟು ಎಲ್ಲ ಕಾಣ್ತಾ ಇದ್ದಾನೆ. ಆದರೆ ಶುದ್ಧ ಭಕ್ತರಿಗೆ ಅವರಿಗೆ ಬರೀ ಕೃಷ್ಣನೇ ಕಾಣ್ತಾರೆ. ಆ ರೀತಿ ಅದು ಅವರ ನಿಜವಾದ ದೃಷ್ಟಿ, ಅವರಿಗೆ ಆ ದೂರದರ್ಶನ ಭಗವಂತನು ಅವರಲ್ಲಿ ಆನ್ ಮಾಡಿದ್ದಾರೆ. ಭಗವಂತನ ಇಲ್ಲಿ ಹೇಳಿದಾಗೆ ಪ್ರವೇಶಿಸಿದ ರೂಪವೂ ಕಾಣುತ್ತೆ ಅವರಿಗೆ, ಪ್ರವೇಶಿಸಿದಲ್ಲದೆ ಭಗವಂತನು ತನ್ನ ಚಟುವಟಿಕೆಗಳು ತನ್ನ ಶುದ್ಧ ಭಕ್ತರೊಟ್ಟಿಗೆ ಮಾಡ್ತಾನೆ, ಅದು ಕೂಡ ಕಾಣುತ್ತೆ ಅವರಿಗೆ.
ಇದನ್ನ ಹೇಳಿದ್ಮೇಲೆ ಭಗವಂತನು ಇದನ್ನ ಪಡೆಯೋದಕ್ಕೆ ನಾವು ಒಂದು ಪ್ರಕ್ರಿಯೆ ಅಭ್ಯಾಸ ಮಾಡ್ಬೇಕಂದ್ರೆ ನಮ್ಮ ಮಾನವ ಜನ್ಮ ಇದಕ್ಕೆ ಉದ್ದೇಶಿತವಾದದ್ದು, ಈ ಆಧ್ಯಾತ್ಮಿಕ ಜೀವನಕ್ಕೆ ಉದ್ದೇಶಿತವಾದದ್ದು, ಬೇರೆ ಇನ್ನೇನಕ್ಕೂ ಉದ್ದೇಶಿತವಾಗಿಲ್ಲ. ಸೊ ಎಲ್ಲ ಕಾಲದಲ್ಲೂ ಎಲ್ಲ ವಿಧಗಳಲ್ಲೂ ಎಲ್ಲರೂ ಇದಕ್ಕೋಸ್ಕರವೇ ಪ್ರಯತ್ನ ಪಡಬೇಕು. ಸಾಧಾರಣ ನಮ್ಮ ಇದು ಅನುವಾದ ಮಾತ್ರ ಹೋಗ್ತೇನೆ. ನೆಕ್ಸ್ಟ್ ಶ್ಲೋಕದ್ದು. ಪರಮಸತ್ಯನಾದ ದೇವೋತ್ತಮ ಪುರುಷನನ್ನು ಕುರಿತು ಜಿಜ್ಞಾಸೆ ಮಾಡುವವರು ಯಾರೇ ಆಗಲಿ ಸಕಲ ಸಂದರ್ಭಗಳಲ್ಲೂ ಸಕಲ ದೇಶ ಕಾಲಗಳಲ್ಲೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷಗಳಲ್ಲೂ ಖಂಡಿತವಾಗಿಯೂ ಇಲ್ಲಿಯವರೆಗೆ ಜಿಜ್ಞಾಸೆ ಮಾಡುತ್ತಾರೆ. ಸೊ ಭಗವಂತನು ಇಲ್ಲಿಯವರೆಗೆ ಅಂದ್ರೆ ಈ ಈ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಇದರ ಪರಿಪೂರ್ಣತೆ ಇದನ್ನ ಪಡಿಬೇಕು. ಇದು ಅಂದ್ರೆ ಈ ಕೃಷ್ಣನೇ ಸರ್ವಸ್ವವು, ಕೃಷ್ಣನ ಬಿಟ್ಟು ಏನೂ ಅಸ್ತಿತ್ವದಲ್ಲಿಲ್ಲ. ಸೊ ಎಲ್ಲೆಡೆ ಕೃಷ್ಣನ ಲೀಲೆಗಳು ನಡೀತಾ ಇದೆ, ಕೃಷ್ಣ ಚಟುವಟಿಕೆಗಳು ನಡೀತಾ ಇದೆ, ಕೃಷ್ಣನ ಅಭಿವ್ಯಕ್ತಿಗಳಿವೆ. ಸೊ ಈ ರೀತಿಯ ದೃಷ್ಟಿಯನ್ನು ಬೆಳೆಸೋ ಮಟ್ಟಕ್ಕೆ ಅಭ್ಯಾಸ ಮಾಡಬೇಕು. ಸೊ ಅಭ್ಯಾಸಗಳಲ್ಲಿ ಬೇರೆ ಬೇರೆ ಅಂತ ಹೇಳ್ಬೋದು. ಒಂದು ರೀತಿ ಜಿಜ್ಞಾಸೆ, ಮೊದಲಿಗೆ ಒಂದು ಜ್ಞಾನ, ಮತ್ತೆ ಯೋಗ, ಮತ್ತೆ ಧ್ಯಾನ, ಕೊನೆಗೆ ಶುದ್ಧ ಭಕ್ತಿ. ಸೊ ಶುದ್ಧ ಭಕ್ತಿಯಲ್ಲೇ ಇದು ಈ ಒಂದು ಹಂತವನ್ನು ತಲುಪಿಸಲಿಕ್ಕೆ ಸಾಧ್ಯ. ಬೇರೆ ಎಲ್ಲ ಒಂದೊಂದು ಹಂತಗಳು, ಒಂದೊಂದು ಗುರಿಯನ್ನು ಮುಟ್ಬೋದೇನೋ ನಾವು. ಆದ್ರೆ ಅಂತಿಮ ಗುರಿ ಅಂದ್ರೆ ಇಲ್ಲಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಅಂತಿಮ ಗುರಿ ಅಂದ್ರೆ, ಅಂತಿಮ ದರ್ಶನ, ಅಂತಿಮ ದೃಷ್ಟಿ ಅಂದ್ರೆ ಕೃಷ್ಣನನ್ನು ಎಲ್ಲ ಕಡೆ ನೋಡೋದು. ಕೃಷ್ಣ ಎಲ್ಲದರಲ್ಲೂ ಇದ್ದಾನೆ. ಕೃಷ್ಣನು ಎಲ್ಲದರಕ್ಕೂ ಬಿಟ್ಟು ನಮ್ಗೇನಿದೆ ಭೌತಿಕವಾಗಿ ನಮ್ಮ ಅನುಭವ ಆಗ್ತಾ ಇದೆ ವಸ್ತುಗಳು, ಅದನ್ನ ಬಿಟ್ಟು ಕೂಡ ಕೃಷ್ಣನ ದಿವ್ಯಧಾಮದಲ್ಲೂ ಕೂಡ ಅವನ ಚಟುವಟಿಕೆ ನಡೀತದೆ. ಅದು ಕೂಡ ನೋಡುವಂತ ಒಂದು ಸಾಮರ್ಥ್ಯ, ಅದೊಂದು ನೋಡುವಂತಹ ಭಗವಂತನ ಕೃಪೆ. ಸೊ ಅದನ್ನ ಸಾಧಿಸಬೇಕು ಅಂತ ಕೃಷ್ಣ ನೆಕ್ಸ್ಟ್ ಪ್ರಕ್ರಿಯೆ, ನೆಕ್ಸ್ಟ್ ಶ್ಲೋಕದಲ್ಲಿ ಆ ಪ್ರಕ್ರಿಯೆಯನ್ನು ಎಲ್ಲರೂ ಅಳವಡಿಸ್ಬೇಕು. ಸೊ ಅಳವಡಿಸ್ಬೇಕು ಅಂದ್ರೆ ಕ್ರಮೇಣವಾಗಿ ಅಳವಡಿಸ್ಬೋದು. ಜ್ಞಾನ ಮತ್ತೆ ಧ್ಯಾನ, ಯೋಗ, ಧ್ಯಾನ ಮತ್ತೆ ಭಕ್ತಿ. ಇಲ್ಲಾಂದ್ರೆ ನೇರವಾಗಿ ಭಗವಂತನ ಭಕ್ತಿಯನ್ನು ತಗೊಳ್ಬೋದು. ಸೊ ನನಗೆ ಸ್ವಲ್ಪ ತಿಳಿದಷ್ಟು ನಾನು ಹೇಳಕ್ ಪ್ರಯತ್ನ ಪಟ್ಟೆ. ಇನ್ಯಾರಾದ್ರೂ ಏನಾದ್ರು ಡಿಸ್ಕಸ್ ಮಾಡ್ತೀರಾ, ಏನಾದ್ರು ಹೇಳ್ತೀರಾ ಅಂದ್ರೆ ಹೇಳ್ಬೋದು. ಸೊ ನಾರದರು ಹೇಳೋದಿದು, ಮುಕ್ತಿನ್ ದದಾತಿ ಕರ್ಹಿಚಿತ್ ಸ್ಮ ನ ಭಕ್ತಿ ಯೋಗ. ಸೊ ಭಗವಂತನ ಮುಕ್ತಿಯನ್ನು ಕೂಡ ಕೊಡ್ಬೋದು ಕೃಷ್ಣ, ಆದ್ರೆ ತನ್ನ ಭಕ್ತಿಯನ್ನು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಭಗವತ್ ಪ್ರೇಮದ ವಿಶೇಷ ಅಧಿಕಾರವನ್ನು ನೀಡುವುದು ಸ್ವರೂಪ. ಭಗವಂತನ ಈ ದಿವ್ಯ ಪ್ರೇಮ ಸೇವೆಯು ಎಷ್ಟು ಅದ್ಭುತವೆಂದರೆ ಆ ಕಾರ್ಯಾಚರಣೆಯು ಯೋಗ್ಯ ಭಕ್ತನನ್ನು ಪರತರದ ಸಂಪರ್ಕದಿಂದ ವಿಚಲಿತವಾಗಿಸದೆ ಸದಾ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗಿರಿಸುತ್ತದೆ. ಹೀಗೆ ಭಕ್ತನ ಹೃದಯದಲ್ಲಿ ಬೆಳೆದಿರುವ ಭಗವತ್ ಪ್ರೇಮವು ಒಂದು ನಿಗೂಢ ರಹಸ್ಯ. ಸೊ ರಹಸ್ಯ ಅಂತ ಏನ್ ಹೇಳ್ತಾ ಇದ್ದಾರೆ, ಇದು ರಹಸ್ಯ ಅಂತ ಹೇಳ್ತಾರೆ. ಭಗವತ್ ಪ್ರೇಮ ಅದೇ ರಹಸ್ಯ. ಸೊ ರಹಸ್ಯ ಅದೆಲ್ಲ ಅದು ಅಷ್ಟು ಸುಲಭವಾಗಿ ನಮಗೆ ಪಡಿಲಿಕ್ಕೆ ಆಗಲ್ಲ, ಅದಕ್ಕೆ ಅದು ರಹಸ್ಯ. ಸೊ ಆ ರಹಸ್ಯ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಇದರ ಕೃಷ್ಣನ ಹೇಳ್ತಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಸ್ವತಃ ಭಗವಂತನೇ ಬ್ರಹ್ಮನಿಗೆ ಬಹಿರಂಗಪಡಿಸಿದನೆಂಬುದನ್ನು ಇಲ್ಲಿ ಗಮನಿಸಬೇಕು. ಅದೇ ನಿಗೂಢ ರಹಸ್ಯವನ್ನು ಬ್ರಹ್ಮನು ನಾರದರು ವ್ಯಾಸರಿಗೆ, ವ್ಯಾಸರು ಶುಕಮುನಿಗಳಿಗೆ ವಿವರಿಸಿ ಹೇಳಿದರು. ಮತ್ತು ಅದೇ ಜ್ಞಾನವು ಅಪ್ಪಟ ಗುರುಷ್ಯ ಪರಂಪರೆಯಿಂದ ಮುಖೇನ ಹರಿದು ಬರುತ್ತಿದೆ. ಯಾರಾದರೂ ಈ ದಿವ್ಯ ಪರಂಪರೆ ಮೂಲಕ ಜ್ಞಾನ ಪಡೆಯುವಷ್ಟು ಅದೃಷ್ಟಶಾಲಿಯಾಗಿದ್ದಲ್ಲಿ ಅವರು ಖಂಡಿತವಾಗಿ ಭಗವಂತನ ಹಾಗೂ ಭಗವಂತನ ಶಬ್ದಾವತಾರವಾದ ಶ್ರೀಮದ್ ಭಾಗವತದ ನಿಗೂಢ ರಹಸ್ಯವನ್ನು ಅರಿತುಕೊಳ್ಳುವ ಅವಕಾಶ ಹೊಂದುತ್ತಾರೆ. ಸೊ ಆಚಾರ್ಯರ ಆಶ್ವಾಸನೆ ಇದೆ.
ಈ ದಿವ್ಯ ಪರಂಪರೆ ಮೂಲಕ ಜ್ಞಾನ ಪಡೆಯುವಷ್ಟು ಅದೃಷ್ಟಶಾಲಿಯಾಗಿದ್ದಲ್ಲಿ ಅವರು ಖಂಡಿತವಾಗಿ ಭಗವಂತನ ಹಾಗೂ ಭಗವಂತನ ಶಬ್ದಾವತಾರವಾದ ಶ್ರೀಮದ್ ಭಾಗವತದ ನಿಗೂಢ ರಹಸ್ಯವನ್ನು ಅರಿತುಕೊಳ್ಳುವ ಅವಕಾಶ ಹೊಂದುತ್ತಾರೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಸೇರಿಸ್ತೀರಾ, ಏನೋ ಪ್ರಶ್ನೆ? ಅಂದ್ರೆ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಅಂದ್ರೆ ಭಗವಂತ ಒಳಗಿದ್ದಾನೆ ಅಂತ ಹೇಳೋದು ಶುದ್ಧ ಭಕ್ತರ ಹೃದಯದೊಳಗೆ ಕಾಣಿಸ್ಕೊಳ್ತಾನೆ, ಮತ್ತು ಬೇರೆ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ. ಆದ್ರೆ ಅವನ ಲೀಲೆಗಳೆಲ್ಲ ಪ್ರಕಟ ಆಗೋದು ಅದು ಅವನು ಒಳಗಿರ್ತಾನೆ ಹೇಳೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾ ಪ್ರಭುಜಿ? ಭಗವಂತನು ಪ್ರವೇಶ ಮಾಡಿದ್ದಾನೆ, ಅವನಾಗ್ಲೇ ಪರಮಾತ್ಮ ರೂಪದಲ್ಲಿ ಇದ್ದಾನೆ. ಅವನು ಪ್ರತಿ ಅಣುವಲ್ಲೂ ಇದ್ದಾನೆ ಅಲ್ವಾ? ಅವನು ಭಕ್ತರಲ್ಲಿ ಹೃದಯದಲ್ಲಿ ಅವನ ಎಲ್ಲ ನಾಮ ರೂಪ ಗುಣ ಲೀಲೆ ಎಲ್ಲವೂ ಕೂಡ ಕಂಟಿನ್ಯೂಸ್ ಟಿವಿ ಆನದಂಗ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಸೊ ಅಂದ್ರೆ ಅಲ್ಲಿ ಭಗವಂತ ಲೀಲೆಗಳು ಹೇಗಿದ್ರು ನಡೀತಾ ಇದೆ, ವೈಕುಂಠಲ್ಲಿ ಗೋಲೋಕದಲ್ಲಿ ಸತತವಾಗಿ ನಡೀತಾ ಇದೆ ಭಗವಂತನದು. ಈ ಭೌತಿಕ ಜಗತ್ತಿನಲ್ಲೂ ಕೂಡ ಅವತಾರಗಳು ನಡೀತಾನೆ ಇದೆ. ಸೊ ಅವರಿಗೆ ಎಲ್ಲೂ ಕೂಡ ಆ ಟಿವಿಯನ್ನು ಆನ್ ಮಾಡ್ಬೋದು, ಅವರು ನೋಡ್ಬೋದು. ಆ ಟಿವಿ ಅದು ಗೋಲೋಕದಲ್ಲಿ ಆಗ್ತಾ ಇರೋದು, ಶ್ರೀರಾಮನ ಅಯೋಧ್ಯೆಯಲ್ಲಿ ಆಗ್ತಾ ಇರೋದು, ಇಲ್ಲ ನಾರಾಯಣನ ರೂಪದಲ್ಲಿ ಆಗ್ತಾ ಇರೋದು, ಎಲ್ಲವೂ ನೋಡೋ ಒಂದು ಶಕ್ತಿ ಇರುತ್ತೆ. ಯಾವ ಚಾನಲ್ ನಮ್ಗೆ ಇಲ್ಲಿ ಲಿಮಿಟೆಡ್ ಚಾನಲ್ಸ್, ಅವ್ರಿಗೆ ಅನ್ಲಿಮಿಟೆಡ್ ಚಾನಲ್ ಕೂಡ ಓಪನ್ ಮಾಡ್ಬೋದು. ಪ್ರಭುಜಿ, ಮತ್ತೆ ಇಲ್ಲಿ ಒಳಗೂ ಪ್ರವೇಶ ಆಗಿದ್ದಾನೆ, ಹೊರಗು ಅಂತಂದ್ರೆ ಈ ಎಲ್ಲ ಇರುವ ಅಂತ ಅಣುರೇಣು ತೃಣ ಕಾಷ್ಟ ಅಲ್ಲಿ ಎಲ್ಲೆಲ್ಲೂ ಪ್ರವೇಶ ಮಾಡಿದ್ದಾನೆ. ಅದು ಅಂದೇ ಅಲ್ಲ, ಗೋಲೋಕ ವೈಕುಂಠ ಧಾಮದಲ್ಲಿಯೂ ಇದ್ದಾನೆ. ಈ ರೀತಿ ನಾವು ಅರ್ಥ ಮಾಡ್ಬೇಕಾ? ಹೊರಗೆ ಅಂದ್ರೆ ಹೌದು, ಹೊರಗೆ ಅಂದ್ರೆ ಅದು ಇಲ್ಲಿ ಹೊರಗೆ ಅಂದ್ರೆ ಅವರ ವೈಕುಂಠ ಗೋಲೋಕದಲ್ಲಿ ಭಿನ್ನವಾಗಿದ್ದಾನೆ ಭಗವಾನ್. ಅವನ ಭಕ್ತರ ಜೊತೆಗೆ ಲೀಲೆಗಳು ಮಾಡ್ತಾ ಅವನಿದ್ದಾನೆ. ಅವನು ಪ್ರವೇಶಿಸಿದ್ದಾನೆ ಅಂದ್ರೆ ಅವನ ಇದು ಯಾವುದು ಸ್ವಾಂಶ ಪರಮಾತ್ಮನ ರೂಪದಲ್ಲಿ ಅವನು ಪ್ರವೇಶಿಸಿದ್ದಾನೆ. ಅಂದ್ರೆ ಭೌತಿಕ ಪ್ರಪಂಚಕ್ಕೆ ಪರಮಾತ್ಮನಾಗಿ ಪ್ರವೇಶ ಮಾಡಿದ್ದಾನೆ, ಆಧ್ಯಾತ್ಮಿಕ ಲೋಕಗಳಲ್ಲಿ ತನ್ನ ಭಗವಾನ್ ಸ್ವರೂಪದಲ್ಲಿ ಇದ್ದಾನೆ. ಇದು ಒಳಗೋ ಹೊರಗು ಅಂತ ಹೇಳಿದ್ರೆ ಈ ಒಳಗೋವರೆಗೂ ಒಂದೊಂದ್ಸಲ ಅವನು ಈ ಭೌತಿಕ ಜಗತ್ತಿನಲ್ಲೂ ಕೂಡ ಅವತಾರವಾಗಿ ಅವನು ವಿಸ್ತರಣೆಯಾಗಿ ಅವನು ಬರ್ತಾನೆ. ಅವನು ಆಗ್ಲೂ ಕೂಡ ಅವನ ಭಗವಾನ್ ಚಟುವಟಿಕೆಗಳೇ ನಡೆಯುತ್ತೆ ಈ ಭೌತಿಕ ಜಗತ್ತಿನಲ್ಲಿ. ಕೃಷ್ಣಾವತಾರ, ಶ್ರೀರಾಮಾವತಾರ, ಆ ಸಮಯದಲ್ಲೂ ಕೂಡ ಅವರು ಪರಮಾತ್ಮನಾಗಿ ಭಗವಾನಾಗಿ ಅವರ ವ್ಯಕ್ತಿತ್ವ, ಭಗವಾನ್ ಆಗಿ ಅವನು ವೈಕುಂಠ ಧಾಮದಲ್ಲಿದ್ದಾನೆ. ಮತ್ತು ಇಲ್ಲಿ ಲೀಲೆಗಳನ್ನು ಮಾಡುವಾಗ ಇಲ್ಲಿ ಅವತಾರ ಬರ್ತಾನೆ, ಮತ್ತು ಸಾಮಾನ್ಯವಾಗಿ ಪರಮಾತ್ಮನಾಗಿ ಎಲ್ಲವನ್ನ ಪ್ರವೇಶ ಮಾಡಿದ್ದಾನೆ, ಒಳಗೂ ಹೊರಗು. ಮತ್ತೊಂದು ಉದಾಹರಣೆ ಇಲ್ಲಿ ಪಂಚಮಹಾಭೂತ, ಅದು ಪಂಚಮಹಾಭೂತಗಳು ಹೊರಗಡೆನೂ ಇದೆ, ಮತ್ತೆ ಎಲ್ಲ ಜೀವಿಗಳು ಸೃಷ್ಟಿಯಾಗಿರೋದು ಪಂಚಮಹಾಭೂತಗಳಿಂದನೇ ಅಲ್ವಾ, ದೇಹ ಇರೋದೆಲ್ಲ. ಆತರ ತಿಳ್ಕೊಳ್ಬೇಕಾ ಪ್ರಭುಜಿ ನಾವು? ಒಳಗು ಮತ್ತು ಹೊರಗು ಅದರ ಅಸ್ತಿತ್ವ ಹೊರಗೂ ಕೂಡ ಇದೆ ಈ ಪಂಚಭೂತಗಳದ್ದು. ಸೊ ಉದಾಹರಣೆ, ಭಗವಂತನ ಉದಾಹರಣೆ ಇದು ನಾವು ನೋಡ್ತಾ ಇರೋ ಉದಾಹರಣೆ. ಈ ಎಲ್ಲ ಇದೆ, ಎಲ್ಲ ಈ ಪಂಚಭೂತಗಳು ಹೊರಗೂ ಇದೆ, ಪ್ರತಿಯೊಂದು ಜೀವಿ ಒಳಗಳು ಇದ್ದಾಗಿದೆ. ಸೊ ಹಾಗೆ ಭಗವಂತನು ನಾನು ಕೂಡ ಹಾಗೆ ಅಂತ, ನಾನು ಒಳಗೂ ಇದ್ದೇನೆ ಹೊರಗೂ ಇದ್ದೇನೆ. ಅಂದ್ರೆ ಮೊದಲು ನಮಗೆ ಕಣ್ಣಿಗೆ ಕಾಣುವ ಪಂಚಮಹಾಭೂತಗಳನ್ನ ವಿವರಣೆ ಮಾಡಿ ಅದು ಹೊರಗೂ ಇದೆ ಒಳಗೂ ಇದೆ ಹೇಳಿದ್ರು. ಆಮೇಲೆ ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಆಮೇಲೆ ಆತರ ವಿವರಣೆ ಕೊಟ್ರು. ಪ್ರಭುಜಿ ಈ ತರ ಅರ್ಥ ಮಾಡ್ಕೊಳ್ಬೇಕಲ್ವ ಇದು? ಆಕ್ಚುಲಿ ಭಗವಂತನ ಒಂದು ಸರ್ವಸಾಮಾನ್ಯ ಉದಾಹರಣೆ ಕೊಡೋ ತರ ಕಾಣಿಸುತ್ತೆ ಈ ಶ್ಲೋಕ ನೋಡಿದ್ರೆ. ಅಷ್ಟು ಡೈರೆಕ್ಟ್ ಮೀನಿಂಗ್ ಅಂದ್ರೆ ಒಂದ್ ರೀತಿ ಜಡವಸ್ತು ಅದರ ಇದನ್ನು ಭಗವಂತನ ಹೇಳೋ ರೀತಿಯಲ್ಲಿ ಅದು ಒಳಗೂ ಇದೆ ಹೊರಗೂ ಇದೆ, ಹಾಗೆ ನಾನು ಕೂಡ ಅಂತ. ಆದ್ರೆ ಇಲ್ಲಿ ಆಚಾರ್ಯರು ಇದು ಎಕ್ಸ್ಪ್ಲನೇಷನ್ ಕೊಡೋದು ಇದಕ್ಕೆ, ಇದು ಆಕ್ಚುಲಿ ಇದು ದಿವ್ಯ ದೃಷ್ಟಿ, ಇದು ಶುದ್ಧ ಭಕ್ತರ ದಿವ್ಯ ದೃಷ್ಟಿ. ಹಾಗಾಗಿ ಇದು ಅವರ ಪರಿಪಕ್ವ ಸ್ಥಿತಿಯಲ್ಲಿ, ಇದು ಪ್ರೇಮ ಭಕ್ತಿ ಸ್ಥಿತಿಯಲ್ಲಿ ಇದು ಆಗುವಂತ ಒಂದು ಅನುಭವ.
ಹಾಗಾಗಿ ಇದು ಆ ಪ್ರಯೋಜನವನ್ನು ಹೇಳ್ತಾ ಇದೆ ಅಂತ ಅವರು ಈ ಶ್ಲೋಕಕ್ಕೆ ತುಂಬಾ ಇದು ಕೊಡ್ತಾ ಇದ್ದಾರೆ, ಈ ಶ್ಲೋಕಕ್ಕೆ ತುಂಬಾ ಮಹತ್ವ ಕೊಡ್ತಾ ಇದ್ದಾರೆ ಅವರು. ಹರೇ ಕೃಷ್ಣ ಪ್ರಭುಜಿ, ನರಸಿಂಹ ಸ್ತೋತ್ರದಲ್ಲಿ ಬಾಹಿರ್ ನರಸಿಂಹ, ಹೃದಯ ನರಸಿಂಹ, ಇದನ್ನೇ ವಿಚಾರನ ಪ್ರಭುಜಿ, ಅದು ನಾವು ತಿಳ್ಕೊಳ್ಬೇಕಾ? ಹೇಳ್ಬೋದು, ಹೌದು. ನರಸಿಂಹ ಸ್ತೋತ್ರದಲ್ಲಿ ಬಾಹಿರ್ ನರಸಿಂಹ, ಹೃದಯ ನರಸಿಂಹ ಅದು ಬರ್ತದಲ್ವಾ? ಎಲ್ಲದರಲ್ಲೂ ಇದೆಯಾ ನೀನು, ಒಳಗೂ ಇದೆಯಾ, ಒಳಗೆ ಇದ್ದೇನೆ ಮತ್ತೆ ಹೊರಗೆ ಇದ್ದೇನೆ. ಅದು ಕುಂತಿದೇವಿ ಕೂಡ ಹೇಳ್ತಾರಲ್ವಾ, ಏನ್ ಹೇಳ್ತಾರ ಅವರು? ಅಂತರ್ಬಹಿರವಸ್ಥಿತ, ಒಳಗೆ ಹೊರಗೆ ಇದೆಯಾ ನೀನು, ಅಂತಹ ಒಳಗೆ ಬಹಿರ್ ಹೊರಗೂ ಕೂಡ ಇದೆಯಾ. ನ ಲಕ್ಷ್ಯಸಿ ಮೂಢದೃಶ, ನಟೋ ನಾಟ್ಯದರು ಇವ, ನೀನ್ ಕಾಣೋದಿಲ್ಲ, ನೀನು ಇದೆಯಾ ನೀನು. ಇದು ಮಹಾಭಾಗವತರ ದೃಷ್ಟಿ ಅಂತ ಹೇಳೋದು ಈ ಶ್ಲೋಕ. ಇದು ಅವರ ಪರಿಪೂರ್ಣತೆ ಹಂತದಲ್ಲಿ ಅವರಿಗೆ ಸಹಜವಾಗಿ ಕಾಣುವಂತ ಇದು ದೃಷ್ಟಿ ಅವರಿಗೆ. ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ. ಸೊ ಅಲ್ಲೂ ಭಗವದ್ಗೀತೆ ಕೃಷ್ಣ ಒಂದು ರೀತಿಯಲ್ಲಿ ನಾನು ಪ್ರವೇಶವಾಗಿದ್ದೇನೆ ಮತ್ತು ಭಿನ್ನವಾಗಿ ಕೂಡ ಇದ್ದೇನೆ. ಪ್ರಭುಜಿ, ಇದರಲ್ಲಿ ಈಶೋಪನಿಷತ್ತಿನಲ್ಲೂ ಹೇಳಿದಾರಲ್ಲ ಪ್ರಭುಜಿ, ಮಂತ್ರ 5ರಲ್ಲಿ ಹೇಳಿದಾರಲ್ಲ, ತದೇಜತಿ ತನ್ನೈಜತಿ ತದ್ದೂರೇ ತದ್ವತ್ತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಅವನು ಎಲ್ಲದರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದು ಮಂತ್ರ 5ರಲ್ಲಿ ಇದೆ ಈಶೋಪನಿಷತ್ತಿನಲ್ಲಿ. ಈಶೋಪನಿಷತ್ತು. ಪ್ರವಿಷ್ಟ ಅನುಪ್ರವಿಷ್ಟಾನಿ ತಥಾ, ಪ್ರವೇಶವಾಗಿದ್ದೇನೆ, ಪ್ರವೇಶವಾಗದೆ ಹೊರಗೂ ಇದ್ದೇನೆ. ಪ್ರವಿಷ್ಟ ಅನುಪ್ರವಿಷ್ಟ, ಪ್ರವಿಷ್ಟ ಅಪ್ರವಿಷ್ಟಾನಿ, ಪ್ರವಿಷ್ಟಾನಿ ಅಪ್ರವಿಷ್ಟಾನಿ. ತೇಷು ನ ತೇಷು ತಥಾ ತೇಷು ನ ತೇಷು. ಓಕೆ, ಸೊ ಇನ್ಯಾರಿಗೂ ಏನು ಇಲ್ಲ ಅಂದ್ರೆ ನಿಲ್ಲಿಸ್ತೀನಿ ಇವತ್ತು ನಾನು. ಸೊ ನೆಕ್ಸ್ಟ್ ವೀಕು ಇನ್ನೊಂದು ಶ್ಲೋಕ ಮುಗಿಸೋಣ, ಮತ್ತೆ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಈ 4 ಶ್ಲೋಕಗಳು ಮುಖ್ಯ ಶ್ಲೋಕಗಳಾದ್ರಿಂದ ನಾನು ಸ್ವಲ್ಪ ನಿಧಾನವಾಗಿ ನೋಡೋಣ ಅನ್ಕೊಂಡೆ. ಸೊ ಅಟೆಂಡೆನ್ಸ್ ಏನಾದ್ರು ಹಾಕಿದಾರಾ ಮಾತಾಜಿ? ಹಾಕಿದೀರಾ? ಹೌದು ಪ್ರಭುಜಿ, ಹಾಕಿದ್ದೀರಾ? ಓಕೆ ಓಕೆ. ಓಕೆ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ್ ಕೀ ಜಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿ, ನಾನು ಅಟೆಂಡೆನ್ಸ್ ಹಾಕೊಳ್ತೇನೆ, ಎಂಡ್ ಮಾಡಬೇಡಿ ಪ್ರಭುಜಿ. ಓಕೆ ಮಾತಾಜಿ, ನಾನು ಅಟೆಂಡೆನ್ಸ್ ಹಾಕ್ಲೇ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಗ್ರಹಣಾಚರಣೆ ಎಲ್ಲ ಇಸ್ಕಾನಲ್ಲೂ ಫಾಲೋ ಮಾಡ್ತಾರ ಪ್ರಭುಜಿ? ಒಬ್ಬೊಬ್ರು ಒಂದೊಂದರ ಮಾಡ್ತಾ ಇದ್ದಾರೆ ಮಾಡ್ಬೇಕಾ? ನಮ್ಮ ಇದರಲ್ಲಿ. ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಇಸ್ಕಾನ್ ಭಕ್ತರಲ್ಲಿ, ಸ್ವಲ್ಪ ಜನ ಅಷ್ಟು ಕಟ್ಟುನಿಟ್ಟಾಗಿ ಮಾಡೋದಿಲ್ಲ. ಎರಡು ತರ ಅಭಿಪ್ರಾಯಗಳು ಇದೆ, ಕೆಲವು ಮಂದಿರಗಳು ಹೇಗೆ ಎಲ್ಲ ನಡೆಯೋ ರೀತಿಯಲ್ಲಿ ನಡೀತಾ ಇದೆ, ಏನು ಅದೇನು ವಿಶೇಷವಾದ ಇಲ್ಲ. ಕೆಲವು ಕಡೆಯಿಂದ ಸರ್ಕ್ಯುಲೇಷನ್ ಆಗ್ತಾ ಇದೆ ಮೆಸೇಜ್, ಇಲ್ಲ 5 ಗಂಟೆ ಮೇಲೆ ಇದು ಮಾಡಬೇಡಿ, ಆ ತರ ಎಲ್ಲ. ಎನಿವೆ, ಅದೇ ಶ್ರೀಲ ಪ್ರಭುಪಾದರೇ ಅದ್ರ ಬಗ್ಗೆ ಅಷ್ಟು ಅವ್ರ ಸಮಯದಲ್ಲಿ ಅವರು ಇದ್ರ ಬಗ್ಗೆ ಏನು ಇದು ಮಾಡಲಿಲ್ಲ ಅಂತ ಈಗ ಒಂದು ಪೇಪರೇ ಹೊರಡಿಸಿದ್ದಾರೆ. ನಾನು ಓದಿಲ್ಲ ಪೇಪರು, ಆದ್ರೆ ಹೇಳ್ತಾರೆ ಅದಕ್ಕೆ ಪೇಪರಲ್ಲಿ ಅಷ್ಟು ಲೆಕ್ಕಿಸ್ಲಿಲ್ಲ ಅದಕ್ಕೆ ಅಂತ. ಸೊ ಎನಿವೆ, ನಾವು ಗ್ರಹಣ ಸಮಯದಲ್ಲಿ ಜಪ ಮಾಡೋಣ ಹರೇ ಕೃಷ್ಣ ಮಂತ್ರ. ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಅವರು ಜನ್ಮ ತಾಳೋ ಸಮಯದಲ್ಲಿ ಏನಾಗಿತ್ತು, ಇದೇ ತರ ಚಂದ್ರಗ್ರಹಣ, ಫಾಲ್ಗುಣಿ ಪೂರ್ಣಿಮಾ. ಸೊ ಅವಾಗೆಲ್ಲರೂ ಭಕ್ತರೆಲ್ಲ ಸೇರಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು, ಮತ್ತೆ ಹರೇ ಕೃಷ್ಣ ಮಂತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ನಾವು ಗ್ರಹಣವನ್ನು ನಾವು ಆಚರಿಸೋದು ಅಂದ್ರೆ ನಾವು ಭಗವಂತನ ನಾಮವನ್ನು ಹೆಚ್ಚಾಗಿ ಚೆನ್ನಾಗಿ ನಾವು ಕೀರ್ತನೆ ಮಾಡೋದು, ಜಪ ಮಾಡೋದು ಮಾಡೋಣ. ನಾವು ಎಲ್ಲ ಜೊತೆಗಿದ್ರೆ ಕೀರ್ತನೆ ಮಾಡುವುದು ನಾವು, ಇಲ್ಲಾಂದ್ರೆ ಅಟ್ಲೀಸ್ಟ್ ಜಪ ಆದ್ರೂ ಮಾಡೋಣ ನಾವು. ಕಲಿಯುಗದ ಯುಗ ಧರ್ಮ
ಜಪ ಕಲಿಯುಗದ ಮಾಡಿದ್ರೆ ಅಥವಾ ನಾವು ಪ್ರಭುಜಿ ಸಂಕೀರ್ತನೆ ಮಾಡಿದ್ರೆ ಸಾಕಲ್ಲ? ಇವತ್ತು ಬದ್ಧ ಪೂರ್ಣಿಮಾ ಅಲ್ಲ ಪ್ರಭುಜಿ? ಈ ಪೂರ್ಣಿಮೆನೇ ಇದು. ಭಾದ್ರಪದ ಪೂರ್ಣಿಮಾ ಅಲ್ವಾ ಇವತ್ತು? ಪೂರ್ಣಿಮಾ, ಹೌದು. ಸೊ ಅದರಲ್ಲಿ ಗ್ರಹಣ ಬರ್ತಾ ಇದೆ. ಸೊ ಗ್ರಹಣ ಇದ್ರೂ ಏನಿದ್ರು ನಾವು ಅದನ್ನ ಭಕ್ತಿ ಚಟುವಟಿಕೆಗಳು ಮಾಡಿ ಅದರಿಂದ ಆ ಗ್ರಹಣದ ಇದು ನಮಗೆ ಇದಾಗೋದಿಲ್ಲ ಅದರಿಂದ. ಭೌತಿಕವಾಗಿ ಇದೆ, ಅದರ ಏನೇನೋ ಅದೆಲ್ಲ ಎಫೆಕ್ಟ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಕೃಷ್ಣನ ಆಶ್ರಯ ಪಡೆಯೋದ್ರಿಂದ ಕೃಷ್ಣನಿಗೆ ಏನು ತಾಕೋದಿಲ್ಲ ಇದೆಲ್ಲ. ಸೊ ನಮಗೆ ಅಶುಭ ಕೂಡ ಶುಭ ಆಗ್ಬಿಡುತ್ತೆ. ನಾವು ಕೃಷ್ಣ ಭಕ್ತಿ ಚಟುವಟಿಕೆಗಳು ಹೆಚ್ಚು ಮಾಡಿದಷ್ಟು ಇನ್ನ ನಮ್ಗೆ ಒಳ್ಳೇದೇ. ನಮಗೆ ಇದೊಂದು ಅವಕಾಶ ಇದು ಅಶುಭವನ್ನು ಅಶುಭ ಮಾಡೋ ಇದು ಅವಕಾಶ. ಹಾಗೆ ನಾವು ಭಾಗವತ ಶ್ರವಣ ಮಾಡೋದು, ಇಲ್ಲಾಂದ್ರೆ ಭಗವದ್ಗೀತೆ ಶ್ರವಣ ಮಾಡೋದು, ಇಲ್ಲಾಂದ್ರೆ ಹರೇ ಕೃಷ್ಣ ಮಂತ್ರ ಜಪಿಸೋದು. ಸೊ ಈ ಚಟುವಟಿಕೆಗಳು ಮಾಡೋಣ ನಾವು ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಚೈತನ್ಯ ಮಹಾಪ್ರಭುಗಳು ಬರೋಕ್ ಮುಂಚೆನೆ ಹರೇ ಕೃಷ್ಣ ಮಂತ್ರ ಇತ್ತ ಪ್ರಭುಜಿ? ಜಪ ಮಾಡ್ತಿದ್ರು? ಅದು ಯಾವಾಗ್ಲೂ ಇದೆ, ಅದು ಹರೇ ಕೃಷ್ಣ ಮಂತ್ರ ಯಾವಾಗ್ಲೂ ಇದೆ. ಅದು ಆದ್ರೆ ಅಷ್ಟು ದೊಡ್ಡದಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇರುತ್ತೆ. ವೇದಗಳ ಮಂತ್ರ ಅದು. ಜನರು ಇದ್ದರು ಮಾಡ್ತಾ ಇದ್ರು, ಆದ್ರೆ ಅಷ್ಟು ಎಲ್ಲರೂ ಕೂಡ ಸಾರ್ವಜನಿಕರು ಮಾಡೋ ರೀತಿಯಲ್ಲಿ ಇಲ್ಲ. ಚೈತನ್ಯ ಅವರು ಬಂದಾಗ ಸ್ವಲ್ಪ ಜನ ಬ್ರಾಹ್ಮಣರು ಹೇಳ್ತಾರಲ್ಲ, ಈ ಮಂತ್ರದಿಂದ ಆ ಮಂತ್ರದ ಶಕ್ತಿ ಹೋಗ್ಬಿಡ್ತಾ ಇದೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಕಾಸಿಗೆ ಹೋಗಿ. ಸೊ ಹಾಗೆ ಸ್ವಲ್ಪ ಜನ ಮಾಡೋರು ಇದ್ರು, ಇಲ್ಲ ಅಂತಲ್ಲ. ಆದ್ರೆ ಅದು ಸೀಮಿತವಾಗಿ ಕೆಲವು ಜನಾಂಗಕ್ಕೋ ಕೆಲವು ಜನರಿಗೆ ಇದೆ. ಚೈತನ್ಯ ಮಹಾಪ್ರಭು ಇಲ್ಲ, ಪ್ರತಿಯೊಬ್ಬರು ಇದನ್ನ ಹೇಳ್ಬಹುದು, ಪ್ರತಿಯೊಬ್ಬರು ಹೇಳ್ಬೇಕು, ಇದು ಯುಗ ಧರ್ಮ ಅಂತ ಚೈತನ್ಯ ಮಹಾಪ್ರಭು ಇದನ್ನ ಪ್ರಚಾರ ಮಾಡಿದ್ರು. ಅಟೆಂಡೆನ್ಸ್ ಲಿಂಕ್ ಅಲ್ಲಿ ಭಕ್ತಿಶಾಸ್ತ್ರಿ ಬ್ಯಾಚ್ 2 ಅಂತ ಬರ್ಕೊಂಡಿದೆ. ಏನಂತ ಗೊತ್ತಾಗ್ತದೆ ಇದು? ಭಕ್ತಿ ವೈಭವದ ಅಟೆಂಡೆನ್ಸ್ ಭಕ್ತಿಶಾಸ್ತ್ರಿ ಕರೆಕ್ಷನ್ ಮಾಡ್ಬೇಕಾ ಕನ್ಫರ್ಮ್ ಮಾಡಿ ಇದು ಮಾತಾಜಿ. ಹರೇ ಕೃಷ್ಣ. ರೂಪಾ ಮಾತಾಜಿ. ಹರೇ ಕೃಷ್ಣ, ಅದೇ ಇತ್ತು ಮಾತಾಜಿ, ಇದೇ ಇತ್ತಲ್ವಾ? ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಭಕ್ತಿಶಾಸ್ತ್ರಿ ಬ್ಯಾಚ್ 2 ಅಂತ ಬರ್ಕೊಂಡ್ಬಿಟ್ಟಿದೆ. 1 ಮಿನಿಟ್ ನೋಡ್ತಾ ಇರಿ ಮಾತಾಜಿ. ನೋಡಿ ಮತ್ತೆ ಬ್ಯಾಚ್ 2 ಅದಾದ್ರೆ ನಮ್ಮ ಅಟೆಂಡೆನ್ಸ್. ಇಲ್ಲಾಂದ್ರೆ ಅವರು ಗುಣವತಿ ಮಾತಾಜಿ, ಗುಣಶ್ರೀ ಮಾತಾಜಿ ಅವ್ರು ಕೇಳಿ, ಅವರು ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡೋ ಏನೋ ಕೊಡ್ತಾರ. ಹರೇ ಕೃಷ್ಣ ಗುರುಗಳೇ, ಹರೇ ಕೃಷ್ಣ ಗುರುಗಳೇ, ನಾನು ಕೆಲವೊಂದ್ ಸತಿ ಅಟೆಂಡೆನ್ಸ್ ಹಾಕಿ ಇಲ್ಲ, ಮರಿವಾಗಿ ಎಲ್ಲಾ ಕ್ಲಾಸಿಗೆ ಬಂದಿದ್ದೀನಿ. ಏನ್ ಮಾಡ್ಬೇಕು ಗುರುಗಳೇ? ನೋಡೋಣ ಮಾತಾಜಿ, ಚೆಕ್ ಮಾಡ್ತೀವಿ ನಾವು. ಚೆಕ್ ಮಾಡಿದ್ ಮತ್ತೆ ನಾವು. ಪ್ರಭುಜಿ, ನನ್ಗೆ BV ಅಂತಲೇ ಬಂತು. ನಮಗೂ BV ಅಂತಾನೆ ಬಂದಿದೆ ಪ್ರಭುಜಿ. ಇಲ್ಲಿ ಭಕ್ತಿಶಾಸ್ತ್ರಿ ಅಂತ ಇನ್ ಮೇಲ್ಗಡೆ ಭಕ್ತಿಶಾಸ್ತ್ರಿ ಅಂತ ಇತ್ತು. ಭಕ್ತಿಶಾಸ್ತ್ರಿ ಬ್ಯಾಚ್ 2 ಅಂತ ಬರ್ಕೊಂಡಿದೆ, ಅದಕ್ಕೆ ನಾನು ಕೇಳಿದೆ. ಎಲ್ಲಿ ಮಾತಾಜಿ BV ಅಂತಲೇ ಉಂಟು? ಮತ್ತೆ ನನಗೆ ಮಾತ್ರ ಹಾಗೆ ಬಂತಾ? ಭಕ್ತಿ ವೈಭವ ಅಂತಿದೆ. ಭಕ್ತಿ ವೈಭವ ಅಂತಲೇ ಉಂಟು. ಮತ್ತೆ ನನಗೆ ಹಾಗೆ ಬಂತಲ್ಲ, ಯಾಕೆ? ನಾನು ನಿಮ್ಮದು ಹಾಗೆ ಇಲ್ಲಿ ಇವರು